ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಕ್ತಿರಸಾಮೃತ ಸಿಂಧು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಒಂದು ಗ್ರಂಥ ಭಕ್ತಿರಸಾಮೃತ ಸಿಂಧು ಇದರ ಒಂದು ಅಧ್ಯಯನಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಈಗ ಈ ಒಂದು ಗ್ರಂಥದ ಕುರಿತಾಗಿ ನಾವು ಚರ್ಚೆ ಮಾಡುವುದಾದ್ರೆ, ಈ ಗ್ರಂಥವನ್ನ ಬರೆದಂತಹ ಆಚಾರ್ಯರ ಹೆಸರನ್ನು ಯಾರಾದ್ರೂ ಹೇಳ್ಬಹುದಾ? ಈ ಗ್ರಂಥವನ್ನ ಯಾರು ಬರೆದಿದ್ದಾರೆ ಮಾತಾಜಿ? ಶ್ರೀಲ ರೂಪ ಗೋಸ್ವಾಮಿ. ಸರಿ, ಧನ್ಯವಾದ. ರೂಪ ಗೋಸ್ವಾಮಿ ಅವರು ಬರೆದಂತಹ ಒಂದು ಗ್ರಂಥ ಇದು. ಇದರ ಹೆಸರು ಭಕ್ತಿ ರಸ ಅಮೃತ ಸಿಂಧು. ಭಕ್ತಿ ಅನ್ನುವ ಪದದ ಅರ್ಥ ಏನು ಅಂತ ಹೇಳ್ಬೋದಾ ಯಾರಾದ್ರೂ? ಭಕ್ತಿ ಅಂತ ಹೇಳಿದ್ರೆ ಏನು? ಪ್ರೀತಿ, ಭಗವಂತನಲ್ಲಿ ಅನನ್ಯವಾದ ಪ್ರೀತಿ. ಹೌದು, ಭಗವಂತನಿಗೆ ಪ್ರೀತಿಯಾಗುವಂತೆ ನಾವು ನಡೆದುಕೊಳ್ಳುವುದು, ಭಗವಂತನ ಸೇವೆಯನ್ನ ಮಾಡುವುದು, ಅದು ಭಕ್ತಿ. ಭಕ್ತಿ ರಸ. ರಸಗಳಲ್ಲಿ 5 ವಿಧವಾದಂತಹ ರಸಗಳಿವೆ. ಯಾರು ಉತ್ತರ ಕೊಡ್ತೀರೋ ದಯವಿಟ್ಟು ಕೈ ಮೇಲೆತ್ತಿ. 5 ವಿಧವಾದಂತಹ ರಸಗಳಲ್ಲಿ ನಾವು ಭಗವಂತನ ಭಕ್ತಿಯನ್ನ ಮಾಡಬಹುದು. ಯಾವುದೆಲ್ಲ 5 ವಿಧಗಳು? ದಯವಿಟ್ಟು ಕೈ ಮೇಲೆತ್ತಿ. ಹರೇ ಕೃಷ್ಣ ಪ್ರಭುಜಿ. ದಾಸ್ಯ ರಸ, ವಾತ್ಸಲ್ಯ ರಸ, ಹರೇ ಕೃಷ್ಣ ಪ್ರಭುಜಿ. ಸಾಂಖ್ಯ ರಸ, ದಾಸ್ಯ ಭಕ್ತಿ. ನಾನು ಮ್ಯೂಟ್ ಮಾಡ್ತಾನೆ. ಒಂದು ಕೈ ಮೇಲೆ ಎತ್ತಿ, ಇಲ್ಲಾಂದ್ರೆ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಕೈ ಮೇಲೆ ಎತ್ತಿ ಉತ್ತರ ಕೊಟ್ಟಿದ್ದವರು. ಚಂದ್ರಿಕಾ ಮಾತಾಜಿ ಈಗಾಗಲೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸರಿ, ಚಂದ್ರಿಕಾ ಮಾತಾಜಿ ನೀವೇ ಹೇಳಿ. ಐದು ವಿಧವಾದಂತಹ ರಸಗಳು ಭಗವಂತನ ಸೇವೆಯಲ್ಲಿ ನಾವು 5 ವಿಧವಾಗಿ ಭಗವಂತನ ಸೇವೆಯನ್ನ ಮಾಡಬಹುದು. ಶ್ರುತಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಧನ್ಯವಾದ. ಸರಿ, 5 ವಿಧವಾದಂತಹ ರಸಗಳಿವೆ. ಹೀಗೆ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆಯನ್ನ ಮಾಡುವುದು, ಭಗವಂತನಿಗೆ ಪ್ರೀತಿಯಾಗುವಂತೆ ನಡೆದುಕೊಳ್ಳುವಂಥದ್ದು. ನಂತರ ರಸಗಳು, ಭಗವಂತನ ಜೊತೆಗೆ ನಾವು ಯಾವ ರೀತಿಯಾಗಿ ಸಂಬಂಧವನ್ನ ಬೆಳೆಸಿಕೊಳ್ಳಬಹುದು, ಅವುಗಳಲ್ಲಿ ಬೇರೆ ಬೇರೆ ವಿಧಗಳಿವೆ. ಅಮೃತ ಅಂತ ಹೇಳಿದ್ರೆ ಅರ್ಥ ಏನು?
ಅಮೃತ ಪದದ ಅರ್ಥ ಏನು? ಶೀಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮೃತ್ಯು ಇಲ್ಲದ್ದು, ಸಾವಿಲ್ಲದ್ದು, ಶಾಶ್ವತವಾದದ್ದು. ಶಾಶ್ವತವಾದದ್ದು, ನಿರಂತರವಾದದ್ದು, ಯಾವಾಗಲೂ ಇರುವಂತಹದ್ದು ಅಂದ್ರೆ ಅಮೃತ. ಮೃತ್ಯು ಇಲ್ಲದೆ ಇರುವಂತಹದ್ದು, ಕೊನೆಯನ್ನ ಕಾಣದೇ ಇರುವಂತಹದ್ದು ಅಂತ ಹೇಳಿ ಅರ್ಥ. ಧನ್ಯವಾದ. ಧನ್ಯವಾದ. ಈಗ ಈ ಭಕ್ತಿರಸಾಮೃತ ಸಿಂಧುವಿನಲ್ಲಿ ನಮ್ಮ ಭೌತಿಕವಾದಂತಹ ಒಂದು ಸುಖವನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಎರಡು ವಿಚಾರಗಳಲ್ಲಿ ಹೋಲಿಕೆ ಮಾಡಿದ್ದಾರೆ. ಇದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಗೊತ್ತಿದ್ರೆ ಉತ್ತರ ಹೇಳಿ. ನಾವು ಭೌತಿಕ ಪ್ರಪಂಚದಲ್ಲಿ ಪಡುವಂತಹ ಸುಖವನ್ನ ಎರಡು ವಿಭಾಗಗಳನ್ನಾಗಿ ಅಥವಾ ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾರಿಗಾದ್ರೂ ಗೊತ್ತಿದೆಯಾ? ಸೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮರಳುಗಾಡಿನಲ್ಲಿ ಸಿಗುವ ನೀರುಗೆ ಹೋಲಿಸಿದ್ದಾರೆ. ಒಂದು ಮರಳುಗಾಡು. ಇದನ್ನ ಎರಡು ವಿಧಗಳಾಗಿ ಹೇಳಿದ್ದು ಹೇಗಂತ ಹೇಳಿದ್ರೆ, ಮೊದಲನೇದು ಚಪಲ ಸುಖ ಅಂತ ಹೇಳ್ತಾರೆ, ಇನ್ನೊಂದು ಭೋಗ ತ್ಯಾಗ. ಅಂದ್ರೆ ನಮಗೆ ಈ ಒಂದು ಭೌತಿಕವಾದಂತಹ ಆನಂದವನ್ನ ಸವಿಯುವಾಗ ನಿರಂತರವಾಗಿ ಅದನ್ನ ಸವಿಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಸ್ವಲ್ಪ ಸಮಯ ಆಸಕ್ತಿ ಇರ್ತದೆ, ಆಮೇಲೆ ನಾವು ಅದನ್ನ ಬದಲಾಯಿಸ್ತೇವೆ. ಯಾಕಂದ್ರೆ ಒಂದೇ ವಿಷಯದಲ್ಲಿ ನಮಗೆ ನಿರಂತರವಾಗಿ ಆನಂದವನ್ನ ಪಡೀಲಿಕ್ಕೆ ಆಗುದಿಲ್ಲ ಭೌತಿಕವಾಗಿ. ಅದರಿಂದ ಅದನ್ನ ಭೋಗ ತ್ಯಾಗ ಅಂತ ಹೇಳ್ತೇವೆ. ಅದನ್ನ ಭೋಗಿಸುವುದು, ಆಮೇಲೆ ತ್ಯಾಗ ಮಾಡುವುದು. ತುಂಬಾ ಊಟ ಮಾಡಿ ಅಜೀರ್ಣ ಆದ್ರೆ ಆಮೇಲೆ ಊಟವೇ ಬೇಡ ಅಂತ ಅನಿಸ್ತದೆ. ಮಧ್ಯಾಹ್ನ ಊಟ ಮಾಡಿ ತುಂಬಾ ಆದ್ರೆ ಇನ್ನು ಊಟನೇ ಬೇಡಪ್ಪ, ಇನ್ನು ರಾತ್ರಿ ಏನು ತಿನ್ನೋದೇ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಅದು ಉದರ ವೈರಾಗ್ಯ. ಹೊಟ್ಟೆ ಮತ್ತೆ ಹಸಿವಾಗ್ತದೆ ಸಂಜೆ ಆಗುವಾಗ, ಮತ್ತೆ ನಾವು ಊಟ ಮಾಡ್ತೇವೆ, ಮತ್ತೆ ನಾವು ತಿಂತೇವೆ. ಅದನ್ನ ಭೋಗ ತ್ಯಾಗ ಅಂತ ಹೇಳ್ತೇವೆ. ಸಮಸ್ಯೆ ಬಂದಾಗ ನಾವು ಇಂದ್ರಿಯ ಭೋಗವನ್ನು ಕಡಿಮೆ ಮಾಡ್ತೇವೆ, ಮತ್ತೆ ಆ ಅವಕಾಶ ಸಿಕ್ಕಿದಾಗ ಮತ್ತೆ ಅದು ಆ ಇಂದ್ರಿಯ ಭೋಗ ಹೆಚ್ಚಾಗ್ತದೆ. ಹೇಗೆ ಮಳೆಗಾಲದಲ್ಲಿ ಹುಲ್ಲು ಎಲ್ಲ ಚೆನ್ನಾಗಿ ಬೆಳೀತದೆ, ಅದೇ ಬೇಸಿಗೆಯಲ್ಲಿ ಎಲ್ಲ ಒಣಗಿ ಹೋಗ್ತದೆ, ಅದ್ರ ಬೇರು ಇರ್ತದೆ, ಮಳೆ ಬಂದಾಗ ಮತ್ತೆ ಚಿಗುರ್ತದೆ. ಇದು ಭೋಗ ತ್ಯಾಗ. ಈ ರೀತಿ ಎರಡನೇದು ಚಪಲ ಸುಖ. ಚಪಲ ಸುಖ ಅಂತ ಹೇಳಿದ್ರೆ ಅಶಾಶ್ವತವಾದಂತಹ ಒಂದು ಸುಖ. ನಿರಂತರವಾಗಿ ಅದು ನಮಗೆ ದೊರಕಲಿಕ್ಕೆ ಸಾಧ್ಯ ಇಲ್ಲ, ನಿರಂತರವಾಗಿ ಅದು ನಮಗೆ ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಭಕ್ತಿ ರಸ ಅಮೃತ ಸಿಂಧು, ಭಕ್ತಿಯ ರಸದ ಅಮೃತವನ್ನ ಸಿಂಧುವಿಗೆ ಹೋಲಿಸಿದ್ದಾರೆ. ಸಿಂಧು ಪದದ ಅರ್ಥ ಏನು? ಸಿಂಧು ಅಂತ ಹೇಳಿದ್ರೆ ಮೇಲೆ ಎತ್ತಿ ದಯವಿಟ್ಟು ಅನ್ಮ್ಯೂಟ್ ಮಾಡ್ತಾನೆ. ವಿಜಯಲಕ್ಷ್ಮಿ ಮಾತಾಜಿ. ಪ್ರಭುಜಿ, ನದಿ ಅಥವಾ ಸಾಗರ? ಸಾಗರ. ಸಿಂಧು ಅಂತ ಹೇಳಿದ್ರೆ ನದಿಯ ಹೆಸರು ಸಿಂಧು ಅಂತ ಹೇಳಿ, ಆದ್ರೆ ನಿಜವಾಗಿ ಸಂಸ್ಕೃತದಲ್ಲಿ ಸಿಂಧು ಅನ್ನೋ ಪದದ ಅರ್ಥ ಅದು ಸಾಗರ ಅಥವಾ ಸಮುದ್ರ, ಅಂಬುದಿ ಅಂತ ಹೇಳಿ ಕರೀತಾರೆ. ಆನಂದ ಅಂಬುದಿ, ಆನಂದದ ಅಂಬುದಿ ಸಾಗರ. ಅದು ಆ ಒಂದು ಆಧ್ಯಾತ್ಮಿಕವಾದಂತಹ ಆನಂದವನ್ನ ಸಾಗರಕ್ಕೆ ಹೋಲಿಸ್ತಾರೆ. ಆನಂದಾಂಬುದಿ ವರ್ಧನ ಅಂದ್ರೆ ಆ ಒಂದು ಚೇತೋದರ್ಪಣ ಮಾರ್ಜನ ಮಹಾದಾವಾಗ್ನಿ ನಿರ್ವಾಹನ ಶಿಕ್ಷಾಷ್ಟಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹದ್ದು. ಈ ಒಂದು ಅಂಬುದಿಯನ್ನ ಈ ಒಂದು ಗ್ರಂಥದಲ್ಲಿ ಅಂದ್ರೆ ಭಕ್ತಿ ರಸ ಅಮೃತ ಸಿಂಧು ಗ್ರಂಥದಲ್ಲಿ ಈ ಒಂದು ಸಾಗರವನ್ನ 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲ ವಿಭಾಗದಲ್ಲಿ ನಾವೀಗ ಏನು ನೋಡಿದ್ದೇವೆ, ಅದರಲ್ಲಿ ಜನರ ಸಾಮಾನ್ಯವಾದಂತಹ ಭಕ್ತಿ ಏನಿದೆ ಅದನ್ನ ನಿಜವಾಗಲೂ ಭಕ್ತಿ ಅಂತ ಹೇಳಿ ನಾವು ಯಾವುದನ್ನ ಕರೀತೇವೆ, ಮತ್ತು ಯಾವುದು ಕೇವಲ ಜನರು ಒಂದು ಆಚರಣೆಯ ರೀತಿಯಲ್ಲಿ, ಒಂದು ಪದ್ಧತಿ ಅಥವಾ ಒಂದು ಸಂಪ್ರದಾಯದ ರೀತಿಯಲ್ಲಿ ತಾವು ಭಗವಂತನ ಪೂಜೆ ಪ್ರಾರ್ಥನೆಗಳನ್ನ ಮಾಡಿಕೊಂಡು ಹೋಗ್ತಾ ಇರುವಂತಹದ್ದು, ಅದಕ್ಕೂ ಮತ್ತೆ ಬೇರೆ ನಿಜವಾದಂತಹ ಭಕ್ತಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ಆ ಒಂದು ಮೊದಲ ಭಾಗದಲ್ಲಿ ತೋರಿಸ್ತಾರೆ.
ಒಟ್ಟು 4 ವಿಭಾಗಗಳಿವೆ. ಅದರಲ್ಲಿ ಮೊದಲನೇ ವಿಭಾಗವನ್ನ ಪೂರ್ವ ಅಂತ ಹೇಳ್ತೇವೆ, ಆಮೇಲೆ ಪಶ್ಚಿಮ ಅಂತ ಹೇಳ್ತೇವೆ, ಆಮೇಲೆ ಉತ್ತರ ಅಂತ ಹೇಳ್ತೇವೆ, ಆಮೇಲೆ ದಕ್ಷಿಣ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಅಂಬುದಿ ಏನಿದೆ, ಈ ಒಂದು ಸಾಗರ, ಈ ಒಂದು ಸಿಂಧು ಏನಿದೆ, ಅದನ್ನ ಇಲ್ಲಿ 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ಈ ಭಕ್ತಿ ರಸ ಅಮೃತ ಸಿಂಧು ಈ ಗ್ರಂಥ ಏನಿದೆ, ಇದರಲ್ಲಿ 4 ವಿಭಾಗಗಳಿವೆ. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಅನ್ನುವಂತಹ 4 ವಿಭಾಗಗಳಿವೆ. ಈಗ ನಾವು ಅಧ್ಯಯನ ಮಾಡ್ತಾ ಇರುವಂತಹ ಒಂದು ವಿಭಾಗ ಇದು ಪೂರ್ವ ಭಾಗ. ಈ ಪೂರ್ವ ವಿಭಾಗದಲ್ಲಿ ಒಟ್ಟು 19 ಅಧ್ಯಾಯಗಳು ಬರ್ತವೆ. ನೀವು ಆ ಒಂದು ಪರಿವಿಡಿಯಲ್ಲಿ ನೋಡಿದ್ರು ಕೂಡ ಅಲ್ಲಿ 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ, ಎಲ್ಲ ಅಧ್ಯಾಯಗಳನ್ನು ಸೇರಿಸಿ. ಮೊದಲ 19 ಅಧ್ಯಾಯಗಳು ಮೊದಲ ಭಾಗ, ಅದು ಪೂರ್ವ ಭಾಗ ಅಂತ ಹೇಳ್ತೇವೆ. ಆ ಪೂರ್ವ ಭಾಗದಲ್ಲಿ ಹೇಗೆ ಸಮುದ್ರದಲ್ಲಿ ಅನೇಕ ಅಲೆಗಳು ಬರ್ತಾ ಇರ್ತವೆ, ಆ ಅಲೆಗಳನ್ನ ಇಲ್ಲಿ ಒಟ್ಟು 4 ಅಲೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದ್ರೆ ಒಂದು ವಿಭಾಗ ಏನಿದೆ, ಪೂರ್ವ ವಿಭಾಗ ಏನಿದೆ, ಅದರಲ್ಲಿ 4 ಅಲೆಗಳಿವೆ. ಆ 4 ಅಲೆಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೇದ್ದು ಸಾಮಾನ್ಯ ಭಕ್ತಿ. ಮೊದಲ ವಿಭಾಗದಲ್ಲಿ ನಾವು ಸಾಮಾನ್ಯ ಭಕ್ತಿ ಅಂತ ಹೇಳಿದ್ರೆ ಏನು, ಮತ್ತು ಆ ಭಕ್ತಿಯ ಲಕ್ಷಣಗಳು ಏನು, ಶುದ್ಧ ಭಕ್ತಿ ಅಥವಾ ಶುದ್ಧ ಭಕ್ತಿಯನ್ನ, ಭಗವತ್ ಪ್ರೇಮವನ್ನ ಪಡೆದಂತಹ ವ್ಯಕ್ತಿಯ ಲಕ್ಷಣಗಳೇನು ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಶುದ್ಧ ಭಕ್ತಿಯ ಒಂದು ವಿವರಣೆಯನ್ನ, ವ್ಯಾಖ್ಯಾನವನ್ನ ಈ ಒಂದು ಮೊದಲ ಭಾಗದಲ್ಲಿ ಅಥವಾ ಮೊದಲ ಅಲೆ, ಆ ಒಂದು ವೇವ್ ಅಂತ ಹೇಳ್ತೇವೆ, ಇಲ್ಲಿ ಪ್ರಭುಪಾದರು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಮೊದಲ ಅಲೆ, ಆ ಒಂದು ಸಮುದ್ರದಲ್ಲಿ ಬರುವಂತಹ ಭಾಗವನ್ನ ಸಾಮಾನ್ಯ ಭಕ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಭಕ್ತಿಯ ವ್ಯಾಖ್ಯಾನ ಇದೆ. ಯಾರಾದ್ರೂ ಹೇಳ್ಬೋದು ಯಾವ ಶ್ಲೋಕ ಅಂತ ಹೇಳಿ? ಭಕ್ತಿ ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟಂತಹ ಶ್ಲೋಕ ಯಾರಿಗಾದ್ರೂ ನೆನಪಿದ್ಯಾ? ಭಕ್ತಿಗೆ ವ್ಯಾಖ್ಯಾನವನ್ನು ಕೊಡುವಂತಹ ಶ್ಲೋಕ. ಜ್ಯೋತಿ ನಾಯಕ್ ಮಾತಾಡಿ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅದು ಇಲ್ಲ ಸರ್, ಇಲ್ಲ ಪ್ರಭುಜಿ, ನನ್ಗೆ ಗೊತ್ತಾಗ್ತಾ ಇಲ್ಲ, ನಾನು ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಆನ್ಸರ್ ಮಾಡ್ಲಿಕ್ಕಿತ್ತ? ಇಲ್ಲ ಇಲ್ಲ ಇಲ್ಲ, ಅದು ತಪ್ಪಿಯಾಗಿ ಬಂತಿರ್ಬೇಕು. ಸಾಮಾನ್ಯ ಭಕ್ತಿಯ ವ್ಯಾಖ್ಯಾನವನ್ನ ಏನಂತ ಕೊಡ್ತಾರೆ? ನಾನು ಶುರು ಮಾಡ್ತೇನೆ, ಯಾರಿಗಾದ್ರೂ ನೆನಪಾದ್ರೆ ಹೇಳಿ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ಅನ್ಯ ಅಭಿಲಾಷೆಗಳನ್ನೆಲ್ಲ ಶೂನ್ಯವಾಗಿಸಿ, ಜ್ಞಾನ ಮತ್ತು ಕರ್ಮಗಳನ್ನ ಉಪಯೋಗಿಸಿ, ಭಕ್ತಿಯ ಒಂದು ಸಾಧನೆಗೆ ಉಪಯೋಗಿಸಿ, ನಾವು ಆ ಒಂದು ಋಷಿಕೇಶ ಸೇವನ, ಆ ಇಂದ್ರಿಯಗಳ ಒಡೆಯನಾದ ಭಗವಂತನಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿಸುವುದು, ಅದು ನಿಜವಾದಂತಹ ಭಕ್ತಿ. ಯಾಕಂದ್ರೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ಡಬ್ಬಿಗೆ ಕಾಣಿಕೆ ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಬರ್ತಾರೆ. ಆದ್ರೆ ಭಕ್ತಿ ಅಂದ್ರೆ ಏನು? ಯಾಕಂದ್ರೆ ಭಕ್ತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನ ಏನೋ ಅಂದ್ಕೊಳ್ತಾರೆ, ಅದೇನೋ ಒಂದು ಸೆಂಟಿಮೆಂಟ್. ಜನ ಎಲ್ಲ ಹೋಗ್ತಾರೆ, ದೊಡ್ಡವರೆಲ್ಲ ಹೋಗ್ತಾರೆ, ತಂದೆ ತಾಯಿಗಳ ಜೊತೆ ಮಕ್ಕಳು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ದೇವರಿಗೆ ಒಂದು ನಮಸ್ಕಾರ ಮಾಡ್ತೇವೆ, ಆಮೇಲೆ ಭಕ್ತರ ಹತ್ರ ಸ್ವಲ್ಪ ತೀರ್ಥ ತಗೊಳ್ತೇವೆ, ಆಮೇಲೆ ಜಾತ್ರೆಯಲ್ಲಿ ಏನಾದ್ರು ಒಂದು ಖರೀದಿ ಮಾಡ್ತೇವೆ, ಆಮೇಲೆ ಗಾಡಿ ಇಟ್ಕೊಂಡು ಬರ್ತೇವೆ ಮನೆಗೆ. ಇಷ್ಟೇ ಭಕ್ತಿ ಅಂತ ಹೇಳಿ ಜನ ಅನ್ಕೊಳ್ತಾರೆ. ಆದ್ರೆ ಭಕ್ತಿ ಅನ್ನುವಂಥದ್ದು ಒಂದು ವಿಜ್ಞಾನ, ಅದರಲ್ಲಿ ತಿಳಿಯಬೇಕಾದಂಥದ್ದು ಬಹಳಷ್ಟಿದೆ. ಆ ಭಕ್ತಿಯ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡವರು ತಾವು ತಮ್ಮ ಒಂದು ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತಾರೆ. ತಾನು ಈಗ ಎಲ್ಲಿದ್ದೇನೆ, ನಾನು ಈಗ ಇಲ್ಲಿ ಈ ರೀತಿಯಾಗಿರುವುದಕ್ಕೆ ಕಾರಣ ಏನು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗುವಂತಹ ದಾರಿ ಯಾವುದು, ನನ್ನ ಬಂಧನಕ್ಕೆ ಕಾರಣ ಏನು, ಇದನ್ನೆಲ್ಲವನ್ನು ಕೂಡ ಆ ಭಕ್ತಿಯ ವಿಜ್ಞಾನವು ನಮಗೆ ತಿಳಿಸಿಕೊಡ್ತದೆ.
ನಾನು ಯಾರು, ಭಗವಂತ ಯಾರು, ಭಗವಂತ ಮತ್ತು ನನ್ನ ನಡುವಿನ ಸಂಬಂಧ ಏನು, ಆ ಸಂಬಂಧವನ್ನು ಪುನಃಸ್ಥಾಪನೆ ಮಾಡುವುದು ಹೇಗೆ, ಸಂಬಂಧ, ಅಭ್ಯುದಯ, ಪ್ರಯೋಜನ, ಇದೆಲ್ಲವನ್ನು ಕೂಡ ಆ ಭಕ್ತಿ ನಮಗೆ ತಿಳಿಸಿಕೊಡ್ತದೆ. ಆದ್ರಿಂದ ಯಾರೇ ಆದ್ರೂ ಭಕ್ತರು, ನಾನು ಒಬ್ಬ ಭಕ್ತ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಈ ಲಕ್ಷಣಗಳು ಅವರಲ್ಲಿ ಇರಬೇಕು. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತ ಆನುಕೂಲ್ಯೇನ ಕೃಷ್ಣಾನುಶೀಲನ ಭಕ್ತಿರುತ್ತಮ. ಆದ್ರೆ ಈ ಉತ್ತಮ ಭಕ್ತಿಯನ್ನ ಒಂದೇ ಸಲಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ರೂಪ ಗೋಸ್ವಾಮಿ ಅವರು ಮೊದಲು ಆ ಉತ್ತಮ ಭಕ್ತಿಯ ಲಕ್ಷಣಗಳನ್ನ ಇಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಒಟ್ಟು ಎಷ್ಟು ಲಕ್ಷಣಗಳಿವೆ ಉತ್ತಮ ಭಕ್ತಿಯನ್ನ ಸಾಧಿಸಿದವರಿಗೆ? ಎಷ್ಟು ಲಕ್ಷಣಗಳನ್ನ ಇಲ್ಲಿ ಹೇಳಿದ್ದಾರೆ? 6 ಲಕ್ಷಣಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. 6 ಲಕ್ಷಣಗಳನ್ನೇ ಹೇಳಿದ್ದಾರೆ. ಈ ಪ್ರಶ್ನೆಯನ್ನು ನಾನು ಮೊನ್ನೆಯೂ ಕೂಡ ಕೇಳಿದ್ದೇನೆ. 6 ಲಕ್ಷಣಗಳು ಯಾವುದೆಲ್ಲ? ನೀವು ಸಂಸ್ಕೃತದಲ್ಲಿ ಶುದ್ಧ ಭಕ್ತಿ ಸೇವೆಯು ಎಲ್ಲಾ ಐಹಿಕ ಕ್ಲೇಶಗಳಿಗೂ ತತ್ಕ್ಷಣವೇ ಪರಿಹಾರ ಒದಗಿಸುತ್ತದೆ. 2ನೇದು, ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ. 3ನೇದು, ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. 4, ಶುದ್ಧ ಭಕ್ತಿ ಸೇವೆಯ ಸಾಧನೆ ಬಹು ಸುದುರ್ಲಭ. 5, ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗೆಳೆಯುತ್ತಾರೆ. ಅವ್ರಿಗೆ ಅದಿಷ್ಟ ಆಗೋದಿಲ್ಲ, ಮುಕ್ತಿನೂ ಬೇಡ, ಅವ್ರಿಗೆ ಕೃಷ್ಣ ಮಾತ್ರ ಬೇಕು. ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೆಂದೇ ಮಾರ್ಗ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಇಷ್ಟರವರೆಗೆ ನಾವು ಈಗ ಅಧ್ಯಯನ ಮಾಡಿದ್ದೇವೆ. ನಾನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಭಕ್ತಿರಸಾಮೃತ ಸಿಂಧುವಿನ ಅಧ್ಯಯನ ಅನ್ನುವಂಥದ್ದು ಅದು ಸುಮ್ಮನೆ ಓದಿಕೊಂಡು ಹೋದಾಗೆ ಆಗುದಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಆ ಭಕ್ತಿ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಗ್ಬೇಕು, ಮತ್ತು ನಮ್ಮ ಭಕ್ತಿಯಲ್ಲಿ ನಾವು ಸ್ಥಿರವಾಗ್ಬೇಕು. ಇನ್ನು ಯಾವತ್ತೂ ಈ ಭಕ್ತಿಯನ್ನ ಬಿಟ್ಟು ಬಿಡಬಾರದು. ಇಲ್ಲಾಂತ ಅಂದ್ರೆ ಏನಾಗ್ತದೆ, ಈಗ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ತಳಪಾಯ ಬೇಕು, ಒಂದು ಫೌಂಡೇಶನ್ ಬೇಕು. ಆ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಆ ಕಟ್ಟಡ ಬಿದ್ದು ಹೋಗ್ತದೆ. ಹಾಗಾಗಿ ನಮ್ಮ ಭಕ್ತಿ ಅದು ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಭಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಇದನ್ನ ಸಂಸ್ಕೃತದಲ್ಲಿ ಹೀಗೆ ಹೇಳ್ತಾರೆ, ಕ್ಲೇಶಾಗ್ನಿ ಶುಭದ ಮೋಕ್ಷ ಲಘುತಾಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣ ಆಕರ್ಷಣಿ. ಈ 6 ಲಕ್ಷಣಗಳನ್ನ ಇಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಬಹಳ ವಿವರವಾಗಿ ಇಲ್ಲಿ ನೋಡಿದ್ದೇವೆ. ಇದು ಆ ಮೊದಲ ವೇವ್ ಅಥವಾ ಮೊದಲ ಅಲೆ, ಪೂರ್ವ ಭಾಗದಲ್ಲಿ ಬರುವಂತಹ ಮೊದಲ ಅಲೆ. ಇನ್ನು 2ನೇ ಅಲೆ ಅಂತ ಹೇಳಿದ್ರೆ ಸಾಧನಾ ಭಕ್ತಿ. ಸಾಧನಾ ಭಕ್ತಿ ಅಂತ ಹೇಳಿದ್ರೆ, ನಾವು ಈಗ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಆ ಭಕ್ತಿಯನ್ನ ಪಡೆದ್ರೆ, ಶುದ್ಧ ಭಕ್ತಿಯನ್ನ ಪಡೆದ್ರೆ ನಮಗೆ ಏನೆಲ್ಲ ಸಿಗುತ್ತದೆ ಅಥವಾ ಏನೆಲ್ಲ ಲಾಭ ಆಗ್ತದೆ ಅನ್ನುವಂಥದ್ದು ಗೊತ್ತಾಯ್ತು. ಆದ್ರೆ ಈಗ ಆ ಭಕ್ತಿಯನ್ನ ಪಡೆಯುವುದು ಹೇಗೆ ಅನ್ನುವುದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾವು ಪ್ರಾರಂಭಿಸಬೇಕಾಗಿರುವಂತದ್ದು ಸಾಧನಾ ಭಕ್ತಿಯಿಂದ. ಇದು 2ನೇ ಅಲೆ. ಇನ್ನು ಸಾಗರದಲ್ಲಿ ಬರುವಂತಹ 3ನೇ ಅಲೆ ಅಂತ ಹೇಳಿದ್ರೆ ಭಾವಭಕ್ತಿ, 4ನೇ ಅಲೆ ಅಂತ ಹೇಳಿದ್ರೆ ಪ್ರೇಮ ಭಕ್ತಿ. ಹೀಗೆ ಒಟ್ಟು 4 ಅಲೆಗಳಿವೆ. ನಾವು ಮೊದಲನೇದನ್ನ ಈಗ ಅಧ್ಯಯನ ಮಾಡಿ ಆಗಿದೆ. ಈಗ ನಾವು ಮುಂದುವರಿಸ್ತಾ 2ನೇ ಅಧ್ಯಾಯವನ್ನ ಮೊನ್ನೆ ಸ್ವಲ್ಪ ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಅಧ್ಯಾಯವನ್ನ, 2ನೇ ಅಧ್ಯಾಯವನ್ನ ಈಗ ಇಲ್ಲಿ ನೀವು ಕಾಣ್ತಾ ಇದ್ದೀರಾ 2ನೇ ಅಧ್ಯಾಯದ ಪ್ರಾರಂಭ. The first stages of devotion. ಭಕ್ತಿಯ ಆರಂಭಿಕ ಹಂತಗಳು. ಯಾವುದೆಲ್ಲ ಇದೆ ಭಕ್ತಿಯ ಮೊದಲ ಹಂತಗಳು? ಅದರಲ್ಲಿ ಬರುವಂತದ್ದು ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ. ಇದು 2ನೇ ಅಲೆ ಸಾಧನಾ ಭಕ್ತಿ. ಸಾಮಾನ್ಯ ಭಕ್ತಿ ಮೊದಲನೇ ಅಲೆ ಆಯ್ತು. ಇದು 2ನೇದು ಸಾಧನ ಭಕ್ತಿ, 3ನೇದು ಭಾವಭಕ್ತಿ ಮತ್ತೆ 4ನೇದು ಪ್ರೇಮ ಭಕ್ತಿ. ಈಗ ನಾವು ಮುಂದುವರಿಸಲಿಕ್ಕಿರುವಂತದ್ದು 2ನೇ ಅಧ್ಯಾಯ ಈ ಸಾಧನಾ ಭಕ್ತಿಯ ಕುರಿತಾಗಿ ನಮಗೆ ತಿಳಿಸಿಕೊಡ್ತದೆ. ಈ 19 ಅಧ್ಯಾಯಗಳಲ್ಲಿ ನಾವು ಇದರ ವಿಚಾರವಾಗಿ ನೋಡುವಂತದ್ದು ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ. ಒಟ್ಟು
ಮೂರು ವಿಭಾಗಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸಾಧನಾ ಭಕ್ತಿಯಲ್ಲಿಯೂ ಕೂಡ ಎರಡು ವಿಧಗಳಿವೆ. ಮೊದಲನೇದು ವೈದಿ ಸಾಧನಾ ಭಕ್ತಿ, ಇನ್ನೊಂದು ರಾಗಾನುಗ ಸಾಧನಾ ಭಕ್ತಿ. ವೈದಿ ಸಾಧನಾ ಭಕ್ತಿ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ವೈದಿ ಸಾಧನಾ ಭಕ್ತಿ ಅಂತ ಹೇಳಿದ್ರೆ ಏನು? ಕೈ ಮೇಲೆ ಎತ್ತಿ ಗೊತ್ತಿದ್ದವರು. ಶ್ರುತಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಗುರುಗಳ ಆದೇಶ ಮೇರೆಗೋಸ್ಕರ ಮಾಡುವಂತ ಭಕ್ತಿ, ಮನಸ್ಸಿದೇನೋ ಅಥವಾ ಮನಸ್ಸಿಲ್ದೇನೋ ಮಾಡುವಂಥದ್ದು. ರಾಗಾನುಗ ಭಕ್ತಿ ಅಂದ್ರೆ ನಮ್ಮ ಸ್ವಪ್ರೇರಣೆಯಿಂದ ಮಾಡುವಂತ ಭಕ್ತಿ. ಸರಿ, ಧನ್ಯವಾದಗಳು. ಮೊದಲನೇದ್ದು ವೈದಿ ಭಕ್ತಿ. ವೈದಿ ಭಕ್ತಿ ಅಂತ ಹೇಳಿದ್ರೆ ನಿಯಮದ ತತ್ವಗಳನ್ನ ಆಚರಿಸುವಂತಹದ್ದು. ಗುರುಗಳು ಹೇಳಿದ್ದಾರೆ 16 ಸುತ್ತು ಜಪ ಮಾಡಬೇಕು, ಆದ್ರಿಂದ ನಾನು ಮಾಡ್ತೇನೆ. ನನಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ವಿಷಯ. ಪ್ರತಿನಿತ್ಯ ಭಗವದ್ಗೀತೆಯನ್ನ ಓದಬೇಕು, ಇದು ಒಂದು ನಿಯಮಬದ್ಧ ತತ್ವ ನಾನು ಮಾಡಿಕೊಂಡಿರುವಂತಹದ್ದು. ಯಾಕಂತ ಹೇಳಿದ್ರೆ ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನುವಂತಹ ಉದ್ದೇಶದಿಂದ. ಇದು ವೈದಿ ಭಕ್ತಿ. ಇದಕ್ಕೆ ಉದಾಹರಣೆಯನ್ನ ನಾವು ನೋಡುದಾದ್ರೆ, ಮಕ್ಕಳನ್ನ ಶಾಲೆಗೆ ಕಳಿಸುವುದು. ಚಿಕ್ಕ ಮಕ್ಕಳನ್ನ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಕಳಿಸ್ಬೇಕಾದ್ರೆ ಮಕ್ಕಳು ಶಾಲೆಗೆ ಹೋಗುದಿಲ್ಲ ಅಂತ ಹೇಳಿ ಅಳ್ತಾರೆ. ಅದು ವೈದಿ ಭಕ್ತಿ. ತಂದೆ ತಾಯಿ ಹೇಳಿದ್ರು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಆದ್ರೂ ಮಕ್ಕಳು ಶಾಲೆಗೆ ಹೋಗ್ತಾರೆ. ಆಮೇಲೆ ಹೋಗ್ತಾ ಏನಾಗ್ತದೆ, ರಾಗಾನುಗ ಭಕ್ತಿ. ಅಂದ್ರೆ ಭಕ್ತಿಯಲ್ಲಿ ಅವರಿಗೆ ಒಂದು ಆಸಕ್ತಿ, ಅವರಿಗೆ ಮಕ್ಕಳಿಗೆ ಶಾಲೆಯಲ್ಲಿ ಒಂದು ಆಸಕ್ತಿ ಬರ್ತದೆ, ಶಾಲೆಯ ಪಾಠಗಳಲ್ಲಿ. ಆಮೇಲೆ ಅವರಿಗೆ ಪರೀಕ್ಷೆಯ ಭಯವೂ ಇರ್ತದೆ, ನಾನು ಹೋಗದೇ ಇದ್ರೆ ಟೀಚರ್ ಬೈತಾರೆ, ಅಟೆಂಡೆನ್ಸ್ ಇರುವುದಿಲ್ಲ, ಈ ರೀತಿಯಾಗಿ. ಹಾಗೆ ಮುಂದಕ್ಕೆ ಹೋಗ್ತಾ ಅವರಿಗೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆ ಇರ್ತದೆ. ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಎಲ್ಲರ ಹತ್ರ ಒಳ್ಳೆ ಹೆಸರು ತಗೊಳ್ಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು. 10ನೇ ಕ್ಲಾಸ್ ಅಥವಾ PUC ಎಲ್ಲ ಬಂದಾಗ ಮಕ್ಕಳಿಗೆ ತಾವು ಮುಂದಕ್ಕೆ ಏನಾಗ್ಬೇಕು ಅನ್ನೋ ಒಂದು ಸ್ಪಷ್ಟ ಕಲ್ಪನೆ ಇರ್ತದೆ. ನಾನು ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇನ್ನು ಏನೇನು ಹೇಳ್ತಾರೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಬಂದಿದೆ, ರಾಗಾನುಗ ಭಕ್ತಿ. ಆದ್ರೆ ಅದು ಕೂಡ ಆ ಒಂದು ಸಾಧನೆಯ ಹಂತದಲ್ಲೇ ಬರ್ತದೆ. ಅದನ್ನ ಭಾವಭಕ್ತಿ ಅಂತ ಹೇಳಿ ಹೇಳುವುದಿಲ್ಲ. ಆಗಲೇ ನೋಡಿದಂತಹ ಆ ಒಂದು 6 ಲಕ್ಷಣಗಳು, ಉತ್ತಮ ಭಕ್ತಿಯ 6 ಲಕ್ಷಣಗಳು ಏನಿದೆ, ಕ್ಲೇಶಾಗ್ನಿ, ಶುಭದ, ಮೋಕ್ಷ ಲಘುತಾಕೃತ್, ಸುದುರ್ಲಭ, ಸಾಂದ್ರಾನಂದ, ವಿಶೇಷಾತ್ಮ, ಶ್ರೀಕೃಷ್ಣಾಕರ್ಷಣೆ. ಇದರಲ್ಲಿ ಮೊದಲ 2 ನಮಗೆ ಸಾಧನ ಭಕ್ತಿಯಲ್ಲಿ ದೊರೆಯುತ್ತದೆ. ಆಮೇಲೆ ಉಳಿದ 2 ಭಾವಭಕ್ತಿಯಲ್ಲಿ, ನಂತರ ಕೊನೆಗೆ 2 ಪ್ರೇಮ ಭಕ್ತಿಯಲ್ಲಿ. ಅಂದ್ರೆ ಪ್ರೇಮ ಭಕ್ತಿಯಲ್ಲಿ ಇರುವಂತಹ ವ್ಯಕ್ತಿಗೆ ಈ 6 ವಿಚಾರಗಳು ದೊರಕ್ತವೆ, ಈ 6 ಲಕ್ಷಣಗಳು ಆತನಲ್ಲಿ ಇರುತ್ತದೆ. ಇದನ್ನು ನಾವು ಬಹಳಷ್ಟು ವಿವರವಾಗಿ ಮುಂದಕ್ಕೆ ಮತ್ತೆ ನೋಡ್ಲಿಕ್ಕಿದ್ದೇವೆ. ಸಾಧನ, ಭಾವ ಮತ್ತೆ ಪ್ರೇಮ ಭಕ್ತಿ. ಈ 19 ಅಧ್ಯಾಯಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣ್ಲಿಕ್ಕೆ ಸಿಗುವುದು ಅಥವಾ ನಾವು ನೋಡುವಂತಹದ್ದು ಈ ಸಾಧನ ಭಕ್ತಿ. ಈ ಸಾಧನ ಭಕ್ತಿಯನ್ನು ನಾವು ಹೇಗೆ ಪಡೆಯುವಂತಹದ್ದು. ಈ ಕ್ಲೇಶಾಗ್ನಿ ಮತ್ತೆ ಶುಭದ, ನಮ್ಮಲ್ಲಿರುವಂತಹ ಎಲ್ಲ ಕ್ಲೇಶಗಳು ನಾಶವಾಗಿ ಹೋಗ್ತವೆ. ಆಮೇಲೆ ಅದು ಎಲ್ಲ ಒಳಿತನ್ನ ನಮಗೆ ತಂದು ಕೊಡ್ತದೆ, ಎಲ್ಲ ಶುಭವನ್ನು ಕೂಡ ನಮಗೆ ತಂದು ಕೊಡ್ತದೆ. ಈ ಸಾಧನಾ ಭಕ್ತಿಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೋ ಅವರು ಇಂದ್ರಿಯಕ್ಕೆ ಅತೀತವಾದಂತಹ ಒಂದು ಆನಂದವನ್ನ ಅನುಭವಿಸ್ತಾರೆ. ನಮ್ಮ ಇಂದ್ರಿಯ ಭೋಗದಿಂದ ಏನು ವಸ್ತುಗಳನ್ನು ನಾವು ಪಡೆಯುತ್ತೇವೋ, ಅದರಿಂದ ನಮಗೆ ಏನು ಸುಖ ದೊರೆಯುತ್ತದೋ ಅದಕ್ಕಿಂತ ಉತ್ತಮವಾದಂತಹ ಒಂದು ಸುಖವನ್ನ ಅವರು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಭಕ್ತಿಯನ್ನ ಮಾಡುವ ಮೂಲಕ. ಇನ್ನು ಭಾವಭಕ್ತಿಗೆ ಬಂದಾಗ ಮೋಕ್ಷ ಲಘುತಾಕೃತ್ ಮತ್ತೆ ಅದು ಸುದುರ್ಲಭ, ಅಂದ್ರೆ ಬಹಳ ಕಷ್ಟ ಸಿಗುವಂತದ್ದು, ಎಲ್ಲರಿಗೂ ಕೂಡ ಸಿಗುವಂತದ್ದಲ್ಲ. ಮೋಕ್ಷ ಲಘುತಾಕೃತ್ ಅಂತ ಹೇಳಿದ್ರೆ ಅವರಿಗೆ ಮೋಕ್ಷದಲ್ಲಿಯೂ ಕೂಡ ಆಸಕ್ತಿ ಇರುವುದಿಲ್ಲ. ಇಟ್ ಇಸ್ ಸೋ ಸುಪೀರಿಯರ್ ದಟ್ ಇಟ್ ಮೇಕ್ಸ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂಡ್ ಈವನ್ ದ ಲಿಬರೇಷನ್ ಸೀಮ್ ಇನ್ಸಿಗ್ನಿಫಿಕೆಂಟ್. ಭಕ್ತರು ಭಗವಂತನಲ್ಲಿ ನನಗೆ ಮೋಕ್ಷ ಕೊಡು ಅಂತ ಹೇಳಿ ಕೇಳುವುದಿಲ್ಲ. ಯಾಕಂದ್ರೆ ಆ ಮೋಕ್ಷ ಅನ್ನುವಂಥದ್ದು ವ್ಯಕ್ತಿಗೆ ಭಗವಂತನ ಸೇವೆಯನ್ನ ಕೊಡುವುದಿಲ್ಲ ಅಂತ ಆದ್ರೆ, ಇದು ಮುಖ್ಯವಾಗಿ ಮೋಕ್ಷ ಅಂತ ಹೇಳುವಂಥದ್ದು ಈ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯವಾಗುವಂತಹ ಮೋಕ್ಷವನ್ನ ಹೇಳುವಂಥದ್ದು.
ಭಗವಂತನ ಧಾಮಕ್ಕೆ ನಾವು ಹೋಗುವಂತಹ ಆ ಕ್ರಿಯೆಯನ್ನ ಮುಕ್ತಿ ಅಂತ ಹೇಳಿ ಹೇಳ್ತಾರೆ. ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ವ್ಯಕ್ತಿಯು ತನ್ನ ಸ್ವರೂಪವನ್ನ ಪಡೆಯುವಂತಹದ್ದು ಅದು ಮುಕ್ತಿ. ಆದ್ರೆ ಇಲ್ಲಿ ಮೋಕ್ಷ ಅನ್ನುವಂತಹ ಪದವನ್ನ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗುವುದಕ್ಕೆ ಹೋಲಿಸ್ತಾರೆ. ಅಂತಹ ಬ್ರಹ್ಮ ಜ್ಯೋತಿಯಲ್ಲಿ ವ್ಯಕ್ತಿಗೆ ತನ್ನ ವೈಯಕ್ತಿಕವಾದಂತಹ ಒಂದು ಇರುವಿಕೆ ಇರುವುದಿಲ್ಲ ಮತ್ತು ಆತನಿಗೆ ಭಗವಂತನ ಸೇವೆ ಮಾಡುವಂತಹ ಅವಕಾಶವೂ ಕೂಡ ದೊರೆಯುವುದಿಲ್ಲ. ಹಾಗಾಗಿ ಭಕ್ತ ಏನು ಹೇಳ್ತಾನೆ, ನಾನು ಇಲ್ಲೇ ಇದ್ದು ನಿನ್ನ ಸೇವೆ ಮಾಡ್ತೇನೆ, ನನಗೆ ಮೋಕ್ಷವು ಕೂಡ ಬೇಡ ಅಂತ. ಇನ್ನು ಪ್ರೇಮ ಭಕ್ತಿಗೆ ಬಂದಾಗ ಸಾಂದ್ರಾನಂದ ವಿಶೇಷಾತ್ಮ ಮತ್ತು ಶ್ರೀಕೃಷ್ಣ ಆಕರ್ಷಣಿ. It is so incalculably superior that one cannot even perceive the existence of sense gratification or liberation. ಅದು ಬಹಳ ಉತ್ತಮ ಶ್ರೇಷ್ಠವಾದಂತಹ ಭಕ್ತಿ, ಪ್ರೇಮ ಭಕ್ತಿ. ಅಲ್ಲಿ ಆ ಆನಂದ ಏನು ದೊರೆಯುತ್ತದೆ ಅದು ಸಾವಿರಾರು ಪಟ್ಟು ಹೆಚ್ಚು. ನಮ್ಮ ಇಂದ್ರಿಯ ಭೋಗದಲ್ಲಿ ಸಿಗುವಂತಹ ಸುಖಕ್ಕಿಂತ ಬ್ರಹ್ಮಾನಂದದಲ್ಲಿ 1000 ಪಟ್ಟು ಹೆಚ್ಚು ಸುಖ ಇದೆ. ಆದ್ರೆ ಬ್ರಹ್ಮಾನಂದಕ್ಕಿಂತಲೂ ಕೂಡ ಆ ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ನಮಗೆ ಇನ್ನು ಅದಕ್ಕಿಂತ 1000 ಪಟ್ಟು ಹೆಚ್ಚು ಸುಖವು ಅಥವಾ ಈ ಒಂದು ಆನಂದವು ದೊರೆಯಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಸಿಗ್ತದೆ ಈ ಒಂದು ಭಕ್ತಿ? ಎಲಿಜಿಬಿಲಿಟಿ ಫಾರ್ ಪರ್ಫಾರ್ಮಿಂಗ್ ಡಿವೋಷನಲ್ ಸರ್ವಿಸ್. ಈ ಭಕ್ತಿಯನ್ನ ಮಾಡುವುದಕ್ಕೆ ಬೇಕಾದಂತಹ ಆ ರುಚಿ ಬರಲಿಕ್ಕೆ ನಮಗೆ ಸಾಧ್ಯ ಆಗುವುದು ಹೇಗೆ? ಮೊದಲನೇದು ಒಂದು ಶುದ್ಧ ಭಕ್ತರ ಒಂದು ಆದೇಶದ ಮೇರೆಗೆ ನಾವು ಭಕ್ತಿಯನ್ನ ಪ್ರಾರಂಭ ಮಾಡ್ತೇವೆ, ಸಾಧನಾ ಭಕ್ತಿಯನ್ನ. ಮತ್ತು ಅದರ ಜೊತೆಗೆ ನಮ್ಮ ಹಿಂದಿನ ಜನ್ಮದ ಒಂದು ಫಲ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಭಕ್ತಿಯ ಫಲವು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತದೆ. ಮತ್ತು ನಾವು ಏನು ರುಚಿಯನ್ನ ಬೆಳೆಸಿಕೊಂಡಿದ್ದೇವೆ ಭಕ್ತಿಯಲ್ಲಿ, ಅದು ಕೂಡ ನಮಗೆ ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ ಸಹಾಯ ಮಾಡ್ತದೆ. ಹೀಗೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮತ್ತು ಭಯ. ಒಬ್ಬ ವ್ಯಕ್ತಿ ಸ್ವಲ್ಪ ಭಕ್ತಿಯನ್ನ ಮಾಡಿದ್ರು ಕೂಡ ಅದು ಮುಂದಿನ ಜನ್ಮಕ್ಕೆ ಸಿಗ್ತದೆ, ಅದು ನಾಶವಾಗಿ ಹೋಗುವುದಿಲ್ಲ. ಅವನು ಏನು ಈ ಜನ್ಮದಲ್ಲಿ ಎಷ್ಟು ಭಕ್ತಿ ಮಾಡಿದ್ದಾನೋ ಅಲ್ಲಿಂದಲೇ ಮತ್ತೆ ಮುಂದಿನ ಜನ್ಮದಲ್ಲಿ ಮುಂದುವರಿಸುವುದು. ಅದು ನಾಶ ಅನ್ನುವಂಥದ್ದು ಅದಕ್ಕೆ ಇಲ್ಲ, ಅದು ಶಾಶ್ವತವಾಗಿ ಇರುವಂತಹದ್ದು. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾರತೆ. ಯೋಗ ಭ್ರಷ್ಟನಾದವನು ಅಂದ್ರೆ ಯಾರು ತನ್ನ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಆಗಲಿಲ್ವೋ ಭಕ್ತಿ ಸೇವೆಯಲ್ಲಿ, ಅವನಿಗೆ ಶುಚಿನಾಂ ಶ್ರೀಮತಾಂ. ಒಂದು ವೇಳೆ ಅವನು ಭಕ್ತಿಯನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟಿದ್ರೆ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಆಮೇಲೆ ಭೂಮಿಯಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಇಲ್ಲ ವೈಶ್ಯರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಯಾಕಂದ್ರೆ ಎರಡೂ ಕಡೆಯಲ್ಲಿ ಕೂಡ ಅವನಿಗೆ ಭಕ್ತಿ ಮಾಡ್ಲಿಕ್ಕೆ ಅವಕಾಶವೂ ದೊರೆಯುತ್ತದೆ. ಮತ್ತೆ ಇನ್ನೂ ಹೆಚ್ಚು ಭಕ್ತಿಯನ್ನ ಮಾಡಿದ್ರೆ ಅವರು ನೇರವಾಗಿ ಆಚಾರ್ಯರ ಮನೆಗಳಲ್ಲಿ ಹುಟ್ಟುತ್ತಾರೆ. ಅಂತಹ ಅವಕಾಶವು ದೊರೆಯುತ್ತದೆ. ಹೀಗೆ ನಾವು ಭಕ್ತಿಗೆ ಬರ್ಲಿಕ್ಕೆ ಏನು ಕಾರಣ? ಈಗ ನಾವು ಇಲ್ಲಿ ಏನು ನೋಡ್ತಾ ಇದ್ದೇವೆ, 41 ಜನ ಇಲ್ಲಿ ಇದ್ದೇವೆ. ನಾವು ಯಾಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಭಕ್ತಿಯನ್ನ ಮಾಡಿದ್ದೇವೆ. ಆ ಭಕ್ತಿಯ ಒಂದು ಬ್ಯಾಲೆನ್ಸ್, ಆ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಮಗೆ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಭಕ್ತಿ ಉನ್ಮುಖ ಸುಕೃತಿ ಅದನ್ನ ಮಾಡಿರುವುದ್ರಿಂದಲೇ ನಾವು ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲರಿಗೂ ಭಕ್ತಿಗೆ ಬರ್ಲಿಕ್ಕೆ ಆಗುವುದಿಲ್ಲ. ಈ ರೀತಿ ನಾವು ಭಕ್ತಿಯನ್ನ ಅಭ್ಯಾಸ ಮಾಡಿದ್ರೆ, ಪ್ರಾಕ್ಟೀಸ್ ಆಫ್ ಭಕ್ತಿ, ಮತ್ತೇನಾಗ್ತದೆ? ಅನೇಕ ಜನ್ಮಗಳ ನಂತರ ಬಹುನಾಂ ಜನ್ಮನಾಮಂತೆ ಜ್ಞಾನವಾಂ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕಳೆದ ನಂತರ ನಮ್ಮ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ನಾವು ಒಂದು ಜನ್ಮದಲ್ಲಿ ಸ್ವಲ್ಪ ಭಕ್ತಿಯನ್ನು ಮಾಡಿದೆವು, ಮುಂದಿನ ಜನ್ಮದಲ್ಲಿ ಇನ್ನೂ ಸ್ವಲ್ಪ ಮಾಡಿದೆವು, ಮತ್ತೆ ಹೆಚ್ಚು ಒಂದು ಭಕ್ತಿಯನ್ನ ಮಾಡ್ತಾ ಹೋದ ಹಾಗೆ ನಮ್ಮ ಭಕ್ತಿಯು ಭಗವಂತನಲ್ಲಿ ಹೆಚ್ಚು ಆಗ್ತಾ ಹೋದ ಹಾಗೆ ನಾವು ಯಾವಾಗ ಪ್ರೇಮ ಭಕ್ತಿಯನ್ನ ಪಡೆಯುತ್ತೇವೋ ಆಗ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಕ್ತಿ ಅನ್ನುವಂಥದ್ದು ಒಂದು ಜನ್ಮದ ವಿಷಯ ಅಲ್ಲ, ಅದು ಜನ್ಮಾಂತರದಲ್ಲಿ ನಡೆದುಕೊಂಡು ಬರುವಂತಹ ಒಂದು ಕ್ರಿಯೆ. ಹಾಗಾದ್ರೆ ಯಾರಾದ್ರೂ ಕೇಳಬಹುದು, ನಾನು ಎಷ್ಟು ಜನ್ಮವನ್ನ ಪಡಿಬೇಕು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ. ಪ್ರಭುಪಾದರ ಹತ್ರ ಈ ಪ್ರಶ್ನೆಯನ್ನ ಕೇಳಿದ್ರು.
ಆದ್ರೆ ನಾವು ಎಷ್ಟು ಜನ್ಮದಲ್ಲಿ ಇದೇ ರೀತಿಯಾಗಿ ಭಕ್ತಿಯನ್ನ ಮಾಡ್ಬೇಕಾಗ್ತದೆ? ರೂಪಾದ್ರು ಹೇಳ್ತಾರೆ, ಈ ಒಂದೇ ಜನ್ಮದಲ್ಲಿ ಸಾಕು. ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರುವಂತಹ ಈ ಹರೇ ಕೃಷ್ಣ ಮಹಾಮಂತ್ರ ಮತ್ತು ಈ ಭಕ್ತಿ ಸೇವಾ ಕಾರ್ಯಕ್ರಮ, ಈ ಭಕ್ತಿ ಸೇವೆಯ ಒಂದು ವಿಧಾನ ಏನಿದೆ, ಇದರಲ್ಲಿ ನಾವು ಸುಲಭವಾಗಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಭುಪಾದರು ಅಷ್ಟೊಂದು ಸಣ್ಣ ಸಮಯಾವಕಾಶದಲ್ಲಿ ಎಷ್ಟೊಂದು ಜನರನ್ನ ಸನ್ಯಾಸಿಗಳನ್ನಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅವರು ಸನ್ಯಾಸವನ್ನ ತೆಗೆದುಕೊಳ್ಳುವಂತಹ ಒಂದು ಹಂತಕ್ಕೆ ಕೂಡ ಬಂದಿದ್ದಾರೆ. ಮತ್ತು ಅನೇಕ ಭಕ್ತರು ಇವತ್ತು ಈ ಒಂದು ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಯಿಂದ, ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ, ಮತ್ತು ಈ ಒಂದು ಸಾಧನೆ ಏನಿದೆ ಅದು ಅಷ್ಟೊಂದು ಪ್ರಬಲವಾದಂತಹದ್ದು. ಎಂತಹ ಒಬ್ಬ ನೀಚ ವ್ಯಕ್ತಿಯೇ ಆಗಿದ್ರು, ಅವನು ಎಷ್ಟೇ ಒಂದು ಪಾಪಿ ಆಗಿದ್ರು ಕೂಡ ಅವನಿಗೆ ಭಗವಂತನ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ದೊರಕುತ್ತದೆ. ಕಲಿಯುಗದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರು ಕೂಡ ಹೆಚ್ಚಿನ ಫಲವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇದರ ಒಂದು ಸದುಪಯೋಗವನ್ನು ನಾವೆಲ್ಲರೂ ಕೂಡ ಪಡೆಯಬೇಕು. ಸಾಧನಾ ಭಕ್ತಿಗೆ ವ್ಯಾಖ್ಯಾನ ಏನು? ನಾವು ಸಾಮಾನ್ಯ ಭಕ್ತಿಗೆ ವ್ಯಾಖ್ಯಾನವನ್ನು ನೋಡಿದೆವು. ಸಾಧನಾ ಭಕ್ತಿಯ ಒಂದು ವ್ಯಾಖ್ಯಾನವನ್ನ ನಾವು ನೋಡುವುದಾದ್ರೆ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಈ ಒಂದು ಶ್ಲೋಕ ಇದೆ, ಮತ್ತು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೂಡ ಇದನ್ನ ಹೇಳಿದ್ದಾರೆ. ಪ್ರತಿ ಸಾಧ್ಯ ಭವೇತ್ ಸಾಧ್ಯ ಭಾವ ಸಾಧನಾಭಿಧ ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಾಕಟ್ಯಂ ಪ್ರತಿ ಸಾಧತ. When transcendental devotional service by which love for Krishna is attained is executed by the senses, it is called sadhana bhakti, or the regulative discharge of devotional service. Such devotion eternally exists within the heart of every living entity. The awakening of this eternal devotion is the potentiality of devotional service in practice. ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಒಳಗಿರುವಂತಹ ಆ ಶ್ರೀಕೃಷ್ಣನ ಪ್ರೀತಿ ಏನಿದೆ ಅದನ್ನ ನಾವು ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸಿ ಭಗವಂತನ ಇಂದ್ರಿಯಗಳನ್ನ ಸೇವಿಸುವಂತಹದ್ದು ಅಥವಾ ಸೇವೆಯನ್ನ ಮಾಡುವ ಮೂಲಕ ನಮ್ಮ ಒಳಗಿರುವಂತಹ ಆ ಒಂದು ಭಕ್ತಿ ಏನಿದೆ ಅದನ್ನ ನಾವು ಪುನಃಸ್ಥಾಪನೆ ಮಾಡಿಕೊಳ್ಳುವಂತಹದ್ದು. ಅದನ್ನ ಸಾಧನಾ ಭಕ್ತಿ ಅಂತ ಹೇಳಿ ಇಲ್ಲಿ ಕರೀತಾರೆ. ಭಕ್ತಿ ಅನ್ನುವಂಥದ್ದು ಹೊರಗಿನಿಂದ ಬರುವಂತದ್ದಲ್ಲ. ಈಗ ನಾವು ಭಕ್ತರ ಸಂಘದಲ್ಲಿ ಬಂದಿದ್ದೇವೆ, ಅದರಿಂದ ಆ ಒಂದು ಭಕ್ತಿ ನನ್ನೊಳಗೆ ಈಗ ಹೊಸದಾಗಿ ಬಂದು ಸೇರಿಕೊಂಡಿದೆ. ಇಲ್ಲ, ಭಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲೂ ಇದೆ. ನಿತ್ಯ ಸಿದ್ಧ ಕೃಷ್ಣ ಭಕ್ತಿ ಸಾಧ್ಯಕ ಪುನಯ ಶ್ರವಣಾದಿ ಶುದ್ಧ ಚಿತ್ತೆ ಕರೆಯುವುದಯ. ಒಂದು ಮಗುವಿಗೆ ನಡೆಯುವಂತಹ ಶಕ್ತಿ ಅದು ಇದೆ, ಆದ್ರೆ ಅದನ್ನ ಸ್ವಲ್ಪ ಅಭ್ಯಾಸ ಮಾಡಿಸಬೇಕು ಅಷ್ಟೇ. ಆ ರೀತಿಯಾಗಿ ಅಭ್ಯಾಸವನ್ನ ಮಾಡಿದಾಗ ಮಗು ನಡೀಲಿಕ್ಕೆ ಪ್ರಾರಂಭಿಸ್ತದೆ. ಹಾಗೆ ನಮ್ಮೆಲ್ಲರ ಹೃದಯದಲ್ಲಿಯೂ ಕೂಡ ಭಗವಂತನ ಕುರಿತಾದಂತಹ ಭಕ್ತಿ ಇದೆ. ಅದನ್ನ ಹೇಗೆ ಹೇಳಬಹುದು ಅಂತ ಹೇಳಿದ್ರೆ, ನಾವು ಯಾರಿಗಾದ್ರೂ ನಮ್ಮ ಪ್ರೀತಿಯನ್ನ ತೋರಿಸದೆ ಇರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಬ್ಬರು ಕೂಡ ಏನನ್ನಾದ್ರೂ ಪ್ರೀತಿಸ್ತಾರೆ. ನಾವು ನಮ್ಮ ಸಂಬಂಧಿಕರನ್ನ ಪ್ರೀತಿಸ್ತೇವೆ, ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ತೇವೆ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸ್ತಾರೆ, ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾರೆ. ನಮಗೆ ಅನೇಕ ಮಿತ್ರರು ಇದ್ದಾರೆ, ಅವರ ಮೇಲೆ ನಮಗೆ ಪ್ರೀತಿ ಇದೆ, ಸ್ನೇಹ ಇದೆ. ಹಾಗೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಇದೆ. ಸಮಾಜದಲ್ಲಿ ನಾವು ಅನೇಕ ಜನರನ್ನ ಪ್ರೀತಿಸ್ತೇವೆ. ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಇಟ್ಕೊಂಡು ಅವುಗಳನ್ನ ನಾವು ಪ್ರೀತಿಸ್ತೇವೆ. ದೇಶವನ್ನು ನಾವು ಪ್ರೀತಿಸ್ತೇವೆ. ಈ ರೀತಿ ಆ ಭಗವಂತನ ಕುರಿತಾದಂತಹ ಭಕ್ತಿ ಏನಿದೆ, ಆ ಪ್ರೀತಿ ಏನಿದೆ, ಅದನ್ನ ನಾವು ಈಗ ಬೇರೆ ಬೇರೆ ವಿಚಾರಗಳಲ್ಲಿ ಹಂಚಿಬಿಟ್ಟಿದ್ದೇವೆ. ಅಂದ್ರೆ ಅದು ನಮ್ಮಲ್ಲಿ ಇದೆ, ಈಗಾಗಲೇ ಇದೆ. ಅದನ್ನು ನಾವು ಹೊರಗಿನಿಂದ ತಂದದ್ದಲ್ಲ, ಇದು ನಮ್ಮ ಒಳಗೆ ಇರುವಂತಹದ್ದು. ಅದನ್ನ ನಾವು ಏನು ಮಾಡಬೇಕು? ಈಗ ಭಗವಂತನಿಗೆ ಸಲ್ಲಿಸಬೇಕು. ಆ ಭಗವಂತನಲ್ಲಿ ನಮ್ಮ ಪ್ರೀತಿಯನ್ನ
ನೀಡಬೇಕು. ಹಾಗೆ ಏನಾಗ್ತದೆ, ಭಗವಂತನನ್ನ ಪ್ರೀತಿಸಿದಾಗ ನಾವು ಇಡೀ ಪ್ರಪಂಚವನ್ನ ಪ್ರೀತಿಸಲಿಕ್ಕೆ ಸಾಧ್ಯ. ವಸುದೈವ ಕುಟುಂಬಕ. ಯಾಕಂದ್ರೆ ನಾನು ನನ್ನ ದೇಶವನ್ನ ನಾನು ಪ್ರೀತಿಸಿದ್ರೆ ನನ್ನ ದೇಶದ ಪಕ್ಕದ ದೇಶಗಳು ನನಗೆ ವೈರಿ ದೇಶಗಳು ಆಗಬಹುದು. ಅಥವಾ ನಾನು ನನ್ನ ಮನೆಯವರನ್ನೆಲ್ಲ ಪ್ರೀತಿಸಿದ್ರೆ ನನ್ನ ನೆರೆಮನೆಯವರನ್ನ ನಾನು ಪ್ರೀತಿಸದೇ ಇರಬಹುದು. ಈಗ ಒಂದು ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು ಕೂಡ ಅಲ್ಲಿಯ ಪ್ರಜೆ. ಆ ರೀತಿಯಾಗಿ ನೋಡುವುದಾದ್ರೆ ಈ ದೇಶದಲ್ಲಿ ಹುಟ್ಟಿದಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿಯ ಪ್ರಜೆಗಳೇ. ಅವುಗಳಿಗೂ ಕೂಡ ನಮ್ಮಷ್ಟೇ ಒಂದು ಜೀವನವನ್ನ ನಡೆಸುವಂತಹ ಒಂದು ಹಕ್ಕು ಇದೆ. ಆದ್ರೆ ಅವುಗಳನ್ನು ನಾವು ಕಸಾಯಿಖಾನೆಗೆ ದೂಡುತ್ತೇವೆ ಆಹಾರವನ್ನ ಪಡೆಯಲಿಕ್ಕೋಸ್ಕರ. ಆದ್ರೆ ಯಾವಾಗ ನಮ್ಮ ಒಂದು ಪ್ರೀತಿ ಭಗವಂತನಲ್ಲಿ ಕೇಂದ್ರೀಕೃತವಾಗ್ತದೋ, ಭಗವಂತನನ್ನ ನಾವು ಕೇಂದ್ರವಾಗಿಟ್ಟುಕೊಳ್ತೇವೋ, ಆಗ ನಾವು ಎಲ್ಲರನ್ನು ಕೂಡ ನಮ್ಮ ಮಿತ್ರರಂತೆ, ನಮ್ಮ ಒಂದು ಬಂಧುಗಳಂತೆ, ವಸುದೈವ ಕುಟುಂಬಕ ಆ ರೀತಿಯಾಗಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಭಗವಂತನನ್ನ ಪ್ರೀತಿಸುವುದು, ಭಗವಂತನ ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ಬೇರೆಯವರನ್ನೆಲ್ಲ ನಾವು ದ್ವೇಷಿಸುವುದು ಅಂತ ಹೇಳಿ ಅರ್ಥ ಅಲ್ಲ. ಯಥಾ ತರೋರ್ಮೂಲ ನಿಷೇಚನೇನ ತುಪ್ಯಂತ ತತ್ಸ್ಕಂದ ಭುಜೋಪಶಾಖ ಪ್ರಾಣೋಪಹಾರಶ್ಚ ಯಥೇಂದ್ರಿಯಾಣ ಸರ್ವಹರಣ ಅಚ್ಯುತೈಚ್ಯ. ಒಂದು ಮರದ ಬೇರಿಗೆ ನೀರು ಹಾಕಿದ್ರೆ ಇಡೀ ಮರಕ್ಕೆ ಅದರ ಒಂದು ಪೌಷ್ಟಿಕ ಅಂಶ ದೊರೆಯುತ್ತದೆ. ಆ ಬೇರಿನ ಮೂಲಕ ಅದು ಎಲ್ಲವನ್ನು ಕೂಡ ಹೀರಿಕೊಳ್ಳುತ್ತದೆ. ನಾವು ಹೊಟ್ಟೆಗೆ ಆಹಾರವನ್ನು ಕೊಟ್ಟರೆ ಇಡೀ ಶರೀರಕ್ಕೆ ಅದು ಪೋಷಣೆಯನ್ನು ಕೊಡುತ್ತದೆ. ಅದೇ ರೀತಿ ನಾವು ಭಗವಂತನನ್ನ ಕೇಂದ್ರವಾಗಿಟ್ಟುಕೊಂಡು ಭಗವಂತನನ್ನ ಪ್ರೀತಿಸಿದ್ರೆ ಆ ಮೂಲಕ ಇಡೀ ವಿಶ್ವವನ್ನೇ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸಿಕೊಳ್ಬೇಕು. ಭಗವಂತನಲ್ಲಿ ಭಕ್ತಿ ಯಾರಿಗೆ ಇರ್ತದೋ ಅವರಲ್ಲಿ ಎಲ್ಲ ಸದ್ಗುಣಗಳು ಇರ್ತವೆ. ಅದಕ್ಕೆ ಅವರು ಪ್ರತ್ಯೇಕವಾಗಿ ಪ್ರಯತ್ನ ಮಾಡುವಂತಹ ಒಂದು ಅವಶ್ಯಕತೆಯೇ ಇಲ್ಲ. ಯಸ್ಯ ಅಸ್ತಿ ಭಗವತಿ ಅಕಿಂಚನ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ, ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ. ಅವರಲ್ಲಿ ಎಲ್ಲ ದೈವಿ ಗುಣಗಳು ಕೂಡ ಇರ್ತವೆ. ಹರವು ಅಭಕ್ತಸ್ಯ ಕುತೋ ಮಹದ್ಗುಣ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇಲ್ವೋ ಅವರಲ್ಲಿ ಯಾವ ಒಳ್ಳೆ ಗುಣ ಇರ್ಲಿಕ್ಕೆ ಸಾಧ್ಯ? ಮನೋರಥೇನಾಸತೋ ದಾವತೋ ಬಲಿ. ಅವರು ಕೇವಲ ಮನಸ್ಸು ಹೇಳಿದ ಹಾಗೆ ಕೇಳ್ತಾರೆ ಅಷ್ಟೇ. ಕಾನೂನಿನ ಭಯದಿಂದ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಂತೆ ಜೀವಿಸ್ತಾರೆ ವಿನಃ ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಉತ್ತಮ ಗುಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇದು ಸಾಧನಾ ಭಕ್ತಿಯ ಒಂದು ವ್ಯಾಖ್ಯಾನ. ಇನ್ನು ಎರಡು ರೀತಿಯಾದಂತಹ ಸಾಧನಾ ಭಕ್ತಿ, ಎರಡು ಲಕ್ಷಣಗಳು ಇರ್ತವೆ. ಮೊದಲನೇದಾಗಿ employing the senses and mind in practical devotional service. Another gives rise to bhava bhakti, which is lying dormant in our heart. ಈ ಸಾಧನಾ ಭಕ್ತಿಯನ್ನ ಮಾಡುವಾಗ ಏನಾಗ್ತದೆ, ನಮ್ಮ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇವೆ, ನಮ್ಮ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇವೆ. ಇದರಿಂದ ಏನಾಗ್ತದೆ, ಮುಂದಿನ ಹಂತ ಸಾಧನಾ ಭಕ್ತಿಯ ನಂತರ ಬರುವಂತದ್ದು ಭಾವಭಕ್ತಿ. ಆ ಭಾವ ನಮ್ಮ ಒಳಗೆ ಏನಿದೆ ಅದು ಮತ್ತೆ ತೋರ್ಪಡಿಸಲಿಕ್ಕೆ ಅಥವಾ ನಮಗೆ ಆ ಒಂದು ಭಾವಭಕ್ತಿಯ ಒಂದು ಅನುಭವ ಉಂಟಾಗ್ತದೆ. ಆ ಭಕ್ತಿ ನಮ್ಮೊಳಗೆ ಏನಿದೆ ಅದು ಅದರ ಒಂದು ಸಾಕ್ಷಾತ್ಕಾರ ನಮಗೆ ಆಗ್ತದೆ. ಒಂದು ಉದಾಹರಣೆಗೆ, ಹೇಗೆ ಒಂದು ಮಗು ನಡಿಲಿಕ್ಕೆ ಕಲಿಯುವಂತಹದ್ದು, ಮಗುವಿನಲ್ಲಿ ನಡೆಯುವಂತ ಶಕ್ತಿ ಇದೆ, ಆದ್ರೆ ಅದಕ್ಕೆ ಅಭ್ಯಾಸವನ್ನ ಮಾಡಿಸಿದಾಗ ಅದು ನಡೀಲಿಕ್ಕೆ ಪ್ರಾರಂಭಿಸ್ತದೆ. ಹಾಗೆ ಮಾನಸಿಕ ರೋಗ ಬಂದಿರುವಂತಹ ವ್ಯಕ್ತಿ, ಅವನನ್ನ ಹೇಗೆ ಗುಣಪಡಿಸುವುದು? ಅವನಿಗೆ ಅವನ ವಿಚಾರಗಳನ್ನ ಸರಿಯಾಗಿ ಹೇಳಿಕೊಡ್ಬೇಕು. ಆ ಒಂದು ಔಷಧವನ್ನ ಕೊಡುವ ಮೂಲಕ ಅಲ್ಲಿ ಅವನು ಹೊಸದಾಗಿ ಏನನ್ನು ಕೂಡ ಸೃಷ್ಟಿ ಮಾಡ್ತಾ ಇಲ್ಲ. ನಾವು ಅವನಿಗೆ ಏನನ್ನು ಕೂಡ ಸೃಷ್ಟಿ ಮಾಡ್ತಾ ಇಲ್ಲ. ಅವನಿಗೆ ಎಲ್ಲ ಹಿಂದೆ ಗೊತ್ತಿದೆ, ಆದ್ರೆ ಈಗ ಏನೋ ಮನಸ್ಸಿನ ರೋಗದಿಂದ ಅವನು ಎಲ್ಲವನ್ನು ಕೂಡ ಮರೆತು ಬಿಟ್ಟಿದ್ದಾನೆ. ಮತ್ತೆ ಅವನು ಅದನ್ನ ನೆನಪು ಮಾಡಿಕೊಳ್ತಾನೆ. ನಾವು ಭಗವಂತನ ಧಾಮದಲ್ಲಿ ಇದ್ದೆವು, ಭಗವಂತನ ಸೇವೆ ಮಾಡ್ತಾ ಇದ್ದೆವು, ಆದ್ರೆ ಈಗ ಮತ್ತೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸಿಕ್ಕಿಕೊಂಡಿದ್ದೇವೆ. ಮತ್ತೆ ನಾವು ಭಗವಂತನ ಧಾಮಕ್ಕೆ ಹೋಗುವಂತಹದ್ದು. ಮರಳಿ ಭಗವಂತನೆಡೆಗೆ ಮರಳಿ ಹೋಗುವುದು ಅಂತ ಹೇಳಿದ ಅರ್ಥ ಏನು? ನಾನು ಈಗಾಗ್ಲೇ ಅಲ್ಲಿ ಇದ್ದೆ ಅಂತ ಅರ್ಥ. ನಾನೀಗ ಹೇಳುವಂಥದ್ದು, ನಾನೀಗ ಆಫೀಸಿಗೆ ಬಂದಿದ್ದೇನೆ, ಆಫೀಸಲ್ಲಿ ಕೆಲಸ ಆದ್ಮೇಲೆ ಮತ್ತೆ ನಾನು ಮನೆಗೆ ಹೋಗ್ತೇನೆ. ಅದರ ಅರ್ಥ ಏನು? ನಾನು ಹಿಂದೆ ಮನೆಯಲ್ಲೇ ಇದ್ದೆ ಈಗ ಬರುವ ಮೊದಲು, ಈಗ ಮತ್ತೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ.
ಹಾಗೆ ಮರಳಿ ಭಗವಂತನೆಡೆಗೆ, ಅದು ಬ್ಯಾಕ್ ಟು ಗಾಡ್ ಹೆಡ್ ಅಂತೇಳಿ ಮ್ಯಾಕ್ಸಿನ್ ಹೆಸರಿಟ್ಟಿದ್ದಾರೆ. ಆ ಒಂದು ಭಾವ ನಮ್ಮಲ್ಲಿ ಪ್ರಕಟವಾಗ್ತದೆ. ಈ ರೀತಿ ಈ ಸಾಧನಾ ಭಕ್ತಿ ನಮಗೆ ಸಹಾಯವನ್ನ ಮಾಡ್ತದೆ. ಕೆಲವೊಂದು ಮುಖ್ಯವಾದಂತಹ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು. Devotional service is the natural instinct of every living entity. Even aborigines have a sense of it. ಅಂದ್ರೆ ಈ ಭಕ್ತಿ ಸೇವೆ ಅನ್ನುವಂಥದ್ದು ಪ್ರತಿಯೊಬ್ಬ ಜೀವಿಯ ಸಹಜ ಪ್ರವೃತ್ತಿ. ಅಂದ್ರೆ ಇದು ಹೊರಗಿನಿಂದ ಬರುವಂತದ್ದಲ್ಲ. ನೀನು ಹಿಂದೆ ಹೇಳಿದ ಹಾಗೆ ಯಾರು ಏನನ್ನೂ ಒಂದು ಪೂಜೆ ಮಾಡ್ಲಿಕ್ಕೆ ಅಥವಾ ಒಂದು ಭಕ್ತಿ ಮಾಡ್ಲಿಕ್ಕೆ, ಪ್ರೀತಿಸ್ಲಿಕ್ಕೆ ಗೊತ್ತಿಲ್ಲದೆ ಇದ್ರೂ ಕೂಡ, ಈಗ ಕಾಡಿನಲ್ಲಿ ಆದಿವಾಸಿಗಳು, ಮೂಲವಾಸಿಗಳು ಎಲ್ಲ ಜೀವನವನ್ನ ನಡೆಸ್ತಾರೆ. ಅವರಿಗೂ ಕೂಡ ಒಂದು ಪೂಜೆ ಅಂತ ಹೇಳಿ ಒಂದು ಮಾಡ್ತಾರೆ. ಅವರು ಕೂಡ ಏನೋ ಒಂದು ಶಕ್ತಿಯನ್ನ ಅವರು ಆರಾಧನೆ ಮಾಡ್ತಾರೆ, ಪ್ರಕೃತಿಯನ್ನ ಆರಾಧನೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ರೂಪವನ್ನ ಅವರು ಆರಾಧನೆಯನ್ನಾಗಿ ಮಾಡ್ತಾರೆ. ಆ ಒಂದು ರೂಪಕ್ಕೆ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. It is dormant in those who are materially contaminated, and when purified, this is called Krishna consciousness. ಈ ಒಂದು ಕಲುಷಿತವಾದಂತಹ ವಸ್ತು ಅದು ಕಾಮ, ಕ್ರೋಧ. ಈ ಕಾಮ ಮತ್ತೆ ಕ್ರೋಧ ಇದು ನಮ್ಮನ್ನ ಆವರಿಸಿಕೊಂಡು ಬಿಟ್ಟಿದೆ. ಅದು ಹೇಗೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ 3 ಹಂತಗಳಲ್ಲಿ ಹೇಳ್ತಾರೆ. ಮೊದಲನೇದು ಕನ್ನಡಿಯ ಮೇಲೆ ಕುಳಿತಂತಹ ಧೂಳು, ಇನ್ನೊಂದು ಬೆಂಕಿಯನ್ನ ಆವರಿಸಿದಂತಹ ಹೊಗೆ, ಆಮೇಲೆ ಆ ಒಂದು ಈ ಎಂಬ್ರಿಯೋ ಗರ್ಭವನ್ನ ಮಗುವನ್ನ ಹೊಟ್ಟೆಯಲ್ಲಿರುವಂತಹ ಭ್ರೂಣವನ್ನ ಸುತ್ತುವರಿದಂತಹ ಆ ಒಂದು ಗರ್ಭ. ಆ ರೀತಿ 3 ಹಂತಗಳಲ್ಲಿ ಅದು ನಮ್ಮನ್ನ ಆವರಿಸ್ತದೆ. ಈ ಸಸ್ಯಗಳಲ್ಲಿ ಸಸ್ಯಗಳೇನಿದೆ, ಮರಗಿಡಗಳೇನಿದೆ, ಅದಕ್ಕೆ ಪ್ರಜ್ಞೆ ಬಹಳ ಕಡಿಮೆ ಇದೆ. ಅದಕ್ಕೆ ಪ್ರಜ್ಞೆ ಇದೆಯೋ ಇಲ್ವೋ ಅನ್ನುವಂತ ರೀತಿಯಲ್ಲಿದೆ. ಅದು ಈ ಒಂದು ಗರ್ಭವನ್ನ, ಈ ಮಗುವನ್ನ ಆವರಿಸಿದಂತಹ ಗರ್ಭದ ಹಾಗೆ ಈ ಕನ್ನಡಿಯನ್ನ ಮುಚ್ಚಿದಂತಹ ಈ ಮಣ್ಣು ಅಥವಾ ಧೂಳು ಏನಿದೆ ಅದು ಪ್ರಾಣಿಗಳಿಗೆ ಹೇಳಿರುವಂತದ್ದು. ಹಾಗೆ ಹೊಗೆ ಬೆಂಕಿಯನ್ನು ಆವರಿಸಿದಂತಹ ಹೊಗೆ ಅದು ಮನುಷ್ಯರಿಗೆ ಹೇಳಿರುವಂತಹ ಉದಾಹರಣೆ. ಭಗವದ್ಗೀತೆಯಲ್ಲಿ ತಾವೆಲ್ಲರೂ ಕೂಡ ಇದನ್ನ ಅಭ್ಯಾಸ ಮಾಡಿದ್ದೀರಾ. ಹೀಗೆ ಈ ಒಂದು ಕಂಟಾಮಿನೇಷನ್, ಈ ಒಂದು ಭೌತಿಕವಾದಂತಹ ಕಶ್ಮಲ ನಮ್ಮನ್ನ ಮೆತ್ತಿಕೊಂಡಿರುವುದರಿಂದ, ನಮ್ಮನ್ನ ಮುಚ್ಚಿರುವುದರಿಂದ ಈ ಭಕ್ತಿ ಈಗ ನಮಗೆ ಕಾಣಿಸ್ತಾ ಇಲ್ಲ. ಆ ಕೃಷ್ಣ ಪ್ರಜ್ಞೆ ನಮ್ಮಲ್ಲಿ ಈಗ ಕಾಣ್ತಾ ಇಲ್ಲ. ಆದ್ರೆ ಯಾವಾಗ ನಾವು ಭಕ್ತಿ ಸೇವೆಯನ್ನ ಮಾಡ್ತೇವೋ, ಚೇತೋದರ್ಪಣವನ್ನ ಮಾಡ್ತೇವೋ, ಆ ಒಂದು ದರ್ಪಣವನ್ನ ಸ್ವಚ್ಛಗೊಳಿಸ್ತೇವೋ, ಚೇತೋದರ್ಪಣ ಮಾರ್ಜನವನ್ನ ಮಾಡ್ತೇವೋ, ಆಗ ನಮ್ಮೊಳಗೆ ಸುಪ್ತವಾಗಿರುವಂತಹ ಆ ಭಕ್ತಿಯು ಮತ್ತೆ ಅದು ಹೊರಗೆ ಬರ್ತದೆ. ಈಗ ನೀವು ಮೊದಲು ಬೆಂಕಿಯನ್ನ ಹಾಕುವಾಗ ತುಂಬಾ ಹೊಗೆ ಬರ್ತದೆ. ಆಮೇಲೆ ಸ್ವಲ್ಪ ಶಾಖ ಹೆಚ್ಚಾಗ್ತಾ ಇದ್ದ ಹಾಗೆ, ಆ ಬೆಂಕಿಯ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಹೊಗೆ ದೂರವಾಗಿ ಒಳ್ಳೆಯ ಶಾಖ ಮತ್ತು ಬೆಳಕು ನಮಗೆ ದೊರೆಯುತ್ತದೆ. ಹಾಗೆ ಸಾಧನಾ ಭಕ್ತಿಯನ್ನ ಮುಂದುವರಿಸುವುದರಿಂದ, ಸಾಧನಾ ಭಕ್ತಿಯನ್ನ ನಾವು ನಿರಂತರವಾಗಿ ಮಾಡುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ. Krishna consciousness cannot be aroused simply by practice. In other words, if it is not innate, no amount of practice would be able to arouse it. Practice alone is not the cause. ಅಂದ್ರೆ ನಮ್ಮ ಸಾಧನೆಯಿಂದಲೇ ನಾವು ಭಕ್ತಿಯನ್ನ ಪಡೆಯುತ್ತೇವೆ ಅನ್ನೋದು ಸರಿಯಲ್ಲ. ಕೇವಲ ಸಾಧನೆಯನ್ನ ಮಾಡ್ತಾ ಹೋದಾಗ ಆ ಭಕ್ತಿ ನಮಗೆ ಬರುವುದಲ್ಲ. ಬದಲಾಗಿ ಸಾಧನೆ ಅದಕ್ಕೊಂದು ವಿಧಾನ ಅಷ್ಟೇ. ಸಾಧನೆಯನ್ನ ಮಾಡುವಾಗ ಕಶ್ಮಲಗಳೆಲ್ಲ ದೂರವಾಗಿ ನಮ್ಮೊಳಗಿರುವಂತಹ ಸುಪ್ತವಾಗಿರುವಂತಹ ಆ ಒಂದು ಕೃಷ್ಣ ಪ್ರಜ್ಞೆ ಮತ್ತೆ ಅದು ಪುನಃಸ್ಥಾಪನೆ ಆಗ್ತದೆ. Sadhana bhakti is that process by which this innate capacity for devotional service is invoked. ಸಾಧನ ಭಕ್ತಿಯನ್ನ ಮಾಡಿದಾಗ ನಮ್ಮೊಳಗಿರುವಂತಹ ಆ ಸಹಜ ಸಾಮರ್ಥ್ಯ, ಸಹಜವಾದಂತಹ ಭಕ್ತಿ, ಪ್ರೀತಿ ಏನಿದೆ ಭಗವಂತನ ಕುರಿತಾಗಿ, ಅದು ಮತ್ತೆ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಭಕ್ತಿ ಸೇವೆ ಅಂತ ಹೇಳಿದ್ರೆ ಇದು ಎಲ್ಲಿಂದ ಹೊರಗಿನಿಂದ ನಮ್ಮ ಮೇಲೆ ಹೇರುವಂತಹದ್ದಲ್ಲ. ಬದಲಾಗಿ ನಮ್ಮ ನಿಜವಾದಂತಹ ಒಂದು ಅಸ್ತಿತ್ವ ಏನಿದೆ ಅದನ್ನ ನಮಗೆ ತಿಳಿಸಿಕೊಡುವಂತಹದ್ದು. ಹೇಗೆ ಅರ್ಜುನನಿಗೆ ಭಗವಂತ
ಆ ಒಂದು ಯುದ್ಧ ಭೂಮಿಯಲ್ಲಿ ಮೊದಲು ಆತ್ಮಜ್ಞಾನವನ್ನ ತಿಳಿಸಿಕೊಡುವಂತಹದ್ದು. ಯಾಕಂದ್ರೆ ನಾನು ಯಾರು ಅಂತ ಹೇಳಿ ನನಗೆ ಗೊತ್ತಾಗದೇ ಇದ್ರೆ ನಾನು ಏನು ಮಾಡಬೇಕು ಅನ್ನುವಂತ ಪ್ರಶ್ನೆಗೆ ನನಗೆ ಉತ್ತರ ಸಿಗುವುದಿಲ್ಲ. ನಾನು ಯಾರು, ನಾನು ಯಾಕೆ ಇಲ್ಲಿದ್ದೇನೆ, ನನ್ನ ಬಂಧನಕ್ಕೆ ಕಾರಣ ಏನು, ಈ ಬಂಧನದಿಂದ ಬಿಡುಗಡೆಯಾಗುವುದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕು. ಅದೆಲ್ಲವನ್ನು ಕೂಡ ಈ ಭಕ್ತಿ ನಮಗೆ ಕೊಡುತ್ತದೆ. ಅಂದ್ರೆ ನಮ್ಮ ಮೊದಲನೇದಾಗಿ ಯಾವಾಗ ನಾನು ಯಾರು ಅನ್ನುವಂಥದ್ದು ನನಗೆ ಗೊತ್ತಾಗ್ತದೋ, ನಾನು ಈ ಶರೀರ ಅಲ್ಲ, ನಾನು ಜೀವಾತ್ಮ ಅಂತ ಹೇಳಿ ನನಗೆ ಯಾವಾಗ ಗೊತ್ತಾಗ್ತದೋ ಆಗ ನನ್ನೊಳಗೆ ಸಾವಿರ ಪ್ರಶ್ನೆಗಳು ಬರ್ತವೆ. ನಾನು ಈ ಶರೀರ ಅಲ್ಲ ಅಂತ ಆದ್ರೆ, ನಾನು ಜೀವಾತ್ಮ ಅಂತ ಹೇಳಿ ಆದ್ರೆ ನನ್ನ ಒಂದು ಅಸ್ತಿತ್ವ ಹೇಗೆ ಉಂಟಾಗಿದೆ, ಈ ಜೀವಾತ್ಮನು ಯಾವ ವಸ್ತುಗಳಿಂದ ಇದೆ, ಅಥವಾ ಜೀವಾತ್ಮನ ಒಂದು ರೂಪ ಯಾವ ರೀತಿಯಾಗಿದೆ, ಆ ಜೀವಾತ್ಮನು ಈ ಶರೀರದಲ್ಲಿ ಯಾವ ರೀತಿಯಾಗಿ ಸ್ಥಿತನಾಗಿದ್ದಾನೆ, ಈ ಶರೀರದಲ್ಲೇ ಯಾಕೆ ಇದ್ದಾನೆ ಈಗ, ಈ ರೀತಿಯಾಗಿ ಸಾವಿರಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವವಾಗ್ತವೆ. ಈ ಭಕ್ತಿ ಸೇವೆ ಮಾಡಿದಾಗ ಈ ಎಲ್ಲ ಪ್ರಶ್ನೆಗಳಿಗೂ ಮೊದಲು ಆ ಪ್ರಶ್ನೆ ಉಂಟಾಗ್ಲಿಕ್ಕೆ ಕೂಡ ಭಕ್ತಿಯೇ ಕಾರಣ, ಅಥವಾ ಭಕ್ತಿ ಸೇವೆಯೇ ಕಾರಣ, ಅಥವಾ ಸಾಧನ ಭಕ್ತಿಯೇ ಕಾರಣ. ಆಮೇಲೆ ಅದಕ್ಕೆ ಉತ್ತರವನ್ನು ಕೂಡ ಆ ಭಕ್ತಿ ಸೇವೆಯ ಮೂಲಕವೇ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಸಾಧನ ಭಕ್ತಿಯ ಆ ಒಂದು ಸಾರ, ಎಸೆನ್ಸ್, ಈಗ ವ್ಯಾಖ್ಯಾನವನ್ನು ನೋಡಿದೆವು. ಸಾಧನ ಭಕ್ತಿಯನ್ನು ಯಾಕೆ ಮಾಡಬೇಕು, ಸಾಧನ ಭಕ್ತಿಯ ಮೂಲ ಗುರಿ ಏನು ಅಂತ ನಾವು ನೋಡುದಾದ್ರೆ, ತಸ್ಮಾತ್ ಕೇನಾಪಿ ಉಪಾಯೇನ ಮನ ಕೃಷ್ಣೆ ನಿವೇಶಯೇತ್. ಒನ್ ಮಸ್ಟ್ ಫಿಕ್ಸ್ ಒನ್ಸ್ ಮೈಂಡ್ ಆನ್ ಕೃಷ್ಣ ಬೈ ಎನಿ ಮೀನ್ಸ್. ಅಂಬರೀಷ ಮಹಾರಾಜರು ಹೇಳುವಂಥದ್ದು ಶ್ರೀಮದ್ ಭಾಗವತದಲ್ಲಿ, ಕೃಷ್ಣನ ಮೇಲೆ ಮನಸ್ಸನ್ನು ಯಾವುದೇ ವಿಧಾನದಿಂದ ನಿಲ್ಲಿಸಬೇಕು, ಕೃಷ್ಣನ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನು ನಾವು ನೆಡಬೇಕು. ಇದು ಒಂದೇ ಇಡೀ ಎಲ್ಲ ಶಾಸ್ತ್ರಗಳ ಒಂದು ಮೂಲ ಧ್ಯೇಯ, ಬೇರೇನು ಇಲ್ಲ. ಅದು ಭಗವದ್ಗೀತೆ ಇರಬಹುದು, ಭಾಗವತಂ ಇರಬಹುದು, ಚೈತನ್ಯ ಚರಿತಾಮೃತ ಇರಬಹುದು, ನಾವು ಮಾಡುವಂತಹ ಜಪ ಇರಬಹುದು, ಸಾಧನೆ ಇರಬಹುದು, ಏಕಾದಶಿ ಇರಬಹುದು, ಎಲ್ಲವನ್ನು ಕೂಡ ನಾವು ಮಾಡ್ಲಿಕ್ಕೆ ಇರುವಂತಹ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಮನ ಕೃಷ್ಣೇ ನಿವೇಶಯೇ. ಹೇಗಾದ್ರೂ ಮಾಡಿ ಕೃಷ್ಣನನ್ನ ನೆನೆಯಿರಿ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫಾರ್ಗೆಟ್ ಕೃಷ್ಣ. ಇದನ್ನ ಹೇಳುವಂತಹದ್ದು ಇಡೀ ಶಾಸ್ತ್ರದ ಒಂದು ಮೂಲ ಧ್ಯೇಯ ಏನು ಅಂತ ಹೇಳಿದ್ರೆ, ಎಲ್ಲ ಜನರು ಕೂಡ ಭಗವಂತನನ್ನ ನಿರಂತರವಾಗಿ ನೆನೆಯುವಂತೆ ಆಗಬೇಕು ಮತ್ತು ಯಾವತ್ತೂ ಭಗವಂತನನ್ನ ಮರೆಯಬಾರದು. ಸ್ಮರ್ತವ್ಯಂ ಸತತಂ ಕೃಷ್ಣ ವಿಸ್ಮರ್ತವ್ಯ ನ ಜಾತುಚಿ ಸರ್ವ ವಿಧಿ ನಿಷೇಧಾಸ್ಯುರ್ ಏತಯೋರೇವ ಕಿಂಕರ. ಯಾವತ್ತೂ ಕೃಷ್ಣನನ್ನ ಮರೆಯಬೇಡ, ಯಾವಾಗ್ಲೂ ಕೃಷ್ಣನನ್ನ ನೆನೆಯುತ್ತಾ ಇರು. ಸರ್ವ ವಿಧಿ ನಿಷೇಧಾಸ್ಯುರ್, ಇಡೀ ಈ ಒಂದು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಧಿ ನಿಷೇಧ, ವಿಧಿ ಅಂತ ಹೇಳಿದ್ರೆ ಏನು ಮಾಡಬೇಕು, ನಿಷೇಧ ಅಂತ ಹೇಳಿದ್ರೆ ಏನು ಮಾಡಬಾರದು, ಇದೆಲ್ಲವನ್ನು ಕೂಡ ಹೇಳಿರುವಂತಹದ್ದು ಒಂದೇ ಒಂದು ಉದ್ದೇಶಕ್ಕಾಗಿ. ಏನು ಅಂತ ಹೇಳಿದ್ರೆ ಯಾವಾಗಲೂ ಕೃಷ್ಣನನ್ನ ನೆನೆಯಬೇಕು, ಯಾವತ್ತೂ ಕೃಷ್ಣನನ್ನ ಮರೆಯಬಾರದು. ಸಾಧನ ಭಕ್ತಿಯ ಒಂದು ಸಾರ ಇದು. ಸಾಧನ ಭಕ್ತಿಯಲ್ಲಿ 2 ವಿಧಗಳಿವೆ, ಇದನ್ನ ನಾವು ಹಿಂದೆ ನೋಡಿದ್ದೇವೆ. ಮೊದಲನೇದು ವೈದಿ ಸಾಧನ ಭಕ್ತಿ, ಇನ್ನೊಂದು ರಾಗಾನುಗ ಸಾಧನ ಭಕ್ತಿ. ಈಗ ನಾವು ಪ್ರಾರಂಭಿಸಿರುವಂತಹ ಸಾಧನ ಭಕ್ತಿ ಇದು ವೈದಿ ಸಾಧನಾ ಭಕ್ತಿ, ರೆಗ್ಯುಲೇಟಿವ್ ಸರ್ವಿಸ್ ಅಕಾರ್ಡಿಂಗ್ ಟು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್. ಅಂದ್ರೆ ನಿಯಂತ್ರಕ ತತ್ವಗಳು ಏನು ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ, 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ. ಹಾಗೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಅನ್ನುವುದನ್ನ ತಿಳಿಸುವಂತಹ ಎಲ್ಲ ತತ್ವಗಳನ್ನ ನಾವು ನಿಯಂತ್ರಕ ತತ್ವಗಳು ಅಂತ ಹೇಳಿ ಹೇಳ್ತೇವೆ. ಇದು ವಿಧಿ ಅಂತ ಹೇಳಿದ್ರೆ ನಿಯಮ, ಇದನ್ನ ನಾನು ಮಾಡ್ಲೇಬೇಕು. ಈಗ ನಾವು ರಸ್ತೆಯಲ್ಲಿ ಗಾಡಿ ಬಿಡಬೇಕು ಅಂತ ಹೇಳಿದ್ರೆ, ಚಲಾಯಿಸಬೇಕು ಅಂತ ಹೇಳಿದ್ರೆ ನಾನು ಎಡಗಡೆಯೇ ಹೋಗ್ಬೇಕು. ಭಾರತದಲ್ಲಿ ನಾನು ಬಲಗಡೆ ಹೋಗ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ, ಅದು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿದ ಹಾಗೆ ಆಗುದಿಲ್ಲ. ಆ ರೀತಿಯಾಗಿ ಮಾಡಿದ್ರೆ ಪೊಲೀಸ್ ಹಿಡಿತಾರೆ. ನಾನು ಬರೇ ಬಲಗಡೆಯಲ್ಲೇ ಹೋಗ್ತೇನೆ, ಎಲ್ಲರೂ ಎಡಗಡೆಯಿಂದ ಹೋಗ್ತಾ ಇರುವಾಗ ನಾನು ಬಲಗಡೆ ಹೋದ್ರೆ ಮುಂದಿನವರು ಬಂದು ನಮಗೆ ಹೊಡಿತಾರೆ ಅಷ್ಟೇ. ಅದನ್ನ ವಿಧಿ ಅಂತ ಹೇಳ್ತೇವೆ. ಅಂದ್ರೆ ನಾವು ಅದನ್ನ ಪಾಲನೆ ಮಾಡ್ಲೇಬೇಕು, ನಿಯಮ, ಅದು ಭಕ್ತಿಯ ನಿಯಮ.
ಯಾರು ಕೊಟ್ಟಂತಹ ನಿಯಮ? ಗುರುಗಳು ಕೊಟ್ಟಂತಹ ನಿಯಮ. ನಾನು ಅಂದುಕೊಂಡಂತಲ್ಲ. ನಾನು 16 ಸುತ್ತು ಜಪ ಮಾಡ್ತೇನೆ, ನಾನು 16 ಯಾಕೆ ಮಾಡ್ಬೇಕು, ನಾನು 14 ಮಾಡ್ತೇನೆ, ಇಲ್ಲ ನಾನು 20 ಮಾಡ್ತೇನೆ. ಹೆಚ್ಚು ಜಪ ಮಾಡ್ಬೋದು, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ 16 ಸುತ್ತು ಜಪವನ್ನ ಮಾಡ್ಲೇಬೇಕು. ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಪ್ರತಿದಿನ. ಅದನ್ನು ಯಾರು ಹೇಳಿರುವಂತದ್ದು? ಗುರುಗಳು ಹೇಳಿರುವಂತದ್ದು. ಗುರುಗಳು ಹೇಳಿದ್ದನ್ನ ಕೇಳುವುದನ್ನೇ ವಿಧಿ ಅಂತ ಹೇಳಿ ಹೇಳುವಂಥದ್ದು, ವೈದಿ ಭಕ್ತಿ. ಗುರುಗಳು ಮಾತ್ರ ಹೇಳಿರುವಂತದ್ದಲ್ಲ, ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಅದನ್ನ ಹೇಳಿದ್ದಾರೆ. ಅದನ್ನ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕು. ಇದನ್ನ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ. ಇನ್ನು ರಾಗಾನುಗ ಭಕ್ತಿ ಅಂತ ಹೇಳಿದ್ರೆ ಇದು ತಾನಾಗಿ ಬರುವಂತಹದ್ದು, ಅಥವಾ ನಾನು ಅಭ್ಯಾಸ, ಈ ಒಂದು ವೈದಿ ಸಾಧನ ಭಕ್ತಿಯನ್ನ ಮಾಡಿ 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 ಈಗ 16 ಸುತ್ತು ಜಪವನ್ನು ನೀವು ಬಹಳಷ್ಟು ವರ್ಷಗಳ ಕಾಲ ಮಾಡ್ತಾ ಇದ್ದಾಗ ಆಮೇಲೆ ಅದನ್ನು ನಿಲ್ಲಿಸುವಂತಹ ಒಂದು ಪ್ರಶ್ನೆ ಇರುವುದಿಲ್ಲ. ಪ್ರತಿದಿನ 16 ಸುತ್ತು ಜಪವನ್ನು ನಾನು ಮಾಡಿಯೇ ಮಾಡ್ತೇನೆ, ಅದೊಂದು ಅಭ್ಯಾಸವಾಗಿ ಹೋಗ್ತದೆ. ಅದೊಂದು ಸ್ವಾಭಾವಿಕವಾಗಿಯೇ ನಡೆಯುವಂತಹ ಒಂದು ಕಾರ್ಯದ ರೀತಿಯಲ್ಲಿ ಅದು ನಡೆಯುತ್ತಾ ಹೋಗ್ತದೆ. ಅದನ್ನ ರಾಗಾನುಗ ಭಕ್ತಿ ಅಂತ ಹೇಳಿ ಕರೀತಾರೆ. ನೈಸರ್ಗಿಕವಾಗಿಯೇ ನಡೆಯುವಂತಹ ಭಕ್ತಿ ಸೇವೆ. ಇಂತಹ ಭಕ್ತರು ಭಗವಂತನಿಗೆ ಬಹಳಷ್ಟು ಹತ್ತಿರ ಇರ್ತಾರೆ, ಬಹಳಷ್ಟು ಅಂಟಿಕೊಂಡಿರ್ತಾರೆ ಮತ್ತು ಸ್ವಯಂ ಪ್ರೇರಿತರಾಗಿ ಭಗವಂತನ ಸೇವೆಯನ್ನ ಮಾಡ್ತಾರೆ. ಅವರಿಗೆ ಯಾರು ಹೇಳ್ಬೇಕಾಗಿಲ್ಲ. ಬೆಳಗ್ಗೆ ಬೇಗ ಹೇಳ್ಬೇಕು, 16 ಸುತ್ತು ಜಪ ಮಾಡ್ಬೇಕು, ಭಗವದ್ಗೀತೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಸೇವೆ ಮಾಡ್ಬೇಕು, ಭಕ್ತರ ಸಂಘವನ್ನ ಮಾಡಬೇಕು, ಯಾರು ಹೇಳ್ಬೇಕಾಗಿಲ್ಲ. ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಹೇಳದೇ ಇದ್ರು ಕೂಡ ಅವರು ಅದನ್ನ ಮಾಡಿಯೇ ಮಾಡ್ತಾರೆ. ಒಬ್ಬ ಉತ್ತಮವಾದಂತಹ ವಿದ್ಯಾರ್ಥಿ ಹೇಗೆ ಶಾಲೆಯಲ್ಲಿ ಹೇಳಿದ ಎಲ್ಲಾ ವಿಚಾರಗಳನ್ನು ಕೂಡ ಸರಿಯಾಗಿ ಮಾಡ್ತಾನೋ, ಆ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಾನೋ, ಆ ರೀತಿಯಾಗಿ ಆ ಭಕ್ತರು ಭಗವಂತನ ಸೇವೆಯನ್ನ ಮಾಡ್ತಾರೆ. ಮುಂದುವರಿಸ್ತಾ, ಯತ್ರ ರಾಗಾನವಾಪ್ತ ಪ್ರವೃತ್ತಿರ್ ಉಪಜಾಯತೆ ಶಸಾನೇನೈವ ಶಾಸ್ತ್ರಸ್ಯ ಸಾ ವೈದಿ ಭಕ್ತಿರ್ ಉಚ್ಯತೆ. ಭಕ್ತಿರ ಸಂಹಿತೆ ಸಿಂಧುವಿನಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ. When there is no attachment or no spontaneous loving service to the Lord, and one is engaged in the service of the Lord simply out of obedience to the order of the spiritual master or in pursuance of the scriptures, such obligatory service is called Vaidi Bhakti. ಇದು ವೈದಿ ಭಕ್ತಿ ಇನ್ನೊಂದು ವ್ಯಾಖ್ಯಾನ. ನನಗೆ ಆಸಕ್ತಿ ಇಲ್ಲದೇ ಇದ್ರೂ ಕೂಡ, ನನಗೆ ಆ ಒಂದು ಭಕ್ತಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಭಗವಂತನಲ್ಲಿ ಪ್ರೀತಿ ಇಲ್ಲದೇ ಇದ್ರೂ ಕೂಡ, ಕೇವಲ ಗುರುಗಳು ಹೇಳಿದ್ದಾರೆ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ನಾನು ಭಕ್ತಿಯನ್ನ ಮಾಡುವುದಿದ್ರೆ, ಆ ಭಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಗುರುಗಳು ಹೇಳಿದ ರೀತಿಯಲ್ಲೇ ವಿನಯಪೂರ್ವಕವಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದನ್ನ ವೈದಿ ಸಾಧನಾ ಭಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಚೈತನ್ಯ ಚರಿತಾಮೃತದಲ್ಲಿ ಈ ಒಂದು ಶ್ಲೋಕ ಬರ್ತದೆ. ರಾಗಹೀನ ಜನ ಭಜೆ ಶಾಸ್ತ್ರೇರ ಆಜ್ಞಾಯ ವೈಧಿ ಭಕ್ತಿ ಬಲಿತಾರೆ ಸರ್ವಶಾಸ್ತ್ರೆ ಗಾಯ. Those who have not attained the platform of spontaneous attachment in devotional service render devotional service under the guidance of a bona fide spiritual master according to the regulative principles mentioned in the revealed scriptures. According to the revealed scriptures, this kind of devotional service is called Vaidi Bhakti. ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಆದರೂ ಕೂಡ ಅವರು ಗುರುಗಳ ಒಂದು ಆದೇಶದ ಮೇರೆಗೆ, ಶಾಸ್ತ್ರದ ಆದೇಶದ ಮೇರೆಗೆ ಭಕ್ತಿಯನ್ನು ಮಾಡ್ತಾರೆ, ಅದನ್ನ ಸಾಧನ ಭಕ್ತಿ, ವೈದಿ ಸಾಧನ ಭಕ್ತಿ ಅಂತ ಹೇಳಿ ಕರೀತಾರೆ. ಭಗವದ್ಗೀತೆಯ ಒಂದು ಪ್ರಸ್ತಾವನೆಯಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಭಗವದ್ಗೀತೆಯನ್ನ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಆಸೆ ಇದ್ರೆ, ನಿಜವಾಗಿಯೂ ನಿಮ್ಗೆ ಭಗವದ್ಗೀತೆ ಅರ್ಥ ಆಗ್ಬೇಕು ಅಂತ ಮನಸ್ಸಿದ್ರೆ, ನೀವು ಒಂದು ಕೆಲಸ ಮಾಡ್ಬೇಕು. ಏನದು ಒಂದು ಕೆಲಸ ಅಂತ ಹೇಳಿದ್ರೆ, ಶ್ರೀಕೃಷ್ಣನನ್ನ ಭಗವಾನ್ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಒಪ್ಪಿಕೊಳ್ಬೇಕು. ಅದು ನಿಮಗೆ ಅರ್ಥ ಆಗಿರುವುದಿಲ್ಲ, ಅದರ ಮೇಲೆ ನಿಮಗೆ ವಿಶ್ವಾಸ ಇಲ್ಲದೇ ಇರಬಹುದು. ಆದರೂ ಕೂಡ ಭಗವದ್ಗೀತೆಯನ್ನು ನಾನು ಓದ್ಲಿಕ್ಕೆ ಅಥವಾ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭಿಸುವಾಗ ಭಗವಂತ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ
ತಿಳ್ಕೊಂಡಿರಬೇಕು ಅಥವಾ ಅದನ್ನ ಒಪ್ಪಿಕೊಂಡಿರಬೇಕು. ಹಾಗಿದ್ರೆ ಮಾತ್ರ ನಮಗೆ ಭಗವದ್ಗೀತೆ ಅರ್ಥ ಆಗ್ತದೆ. ಅದು ವೈದಿ ಭಕ್ತಿ. ಗುರುಗಳು ಹೇಳಿದ್ದಾರೆ, ಅದು ಸತ್ಯವೋ ಸುಳ್ಳು ಆಮೇಲೆ ನಾವು ಅಭ್ಯಾಸ ಮಾಡಿದ ಮೇಲೆ ನಾವು ನೋಡ್ತೇನೆ, ಆಗ ನನಗೆ ಅದು ಏನು ಅಂತ ಹೇಳಿ ತಿಳಿಯುತ್ತದೆ. ತಿಳಿದಾಗ ಅದರ ಮೇಲೆ ವಿಶ್ವಾಸ ನನಗೆ ಇನ್ನಷ್ಟು ಹೆಚ್ಚಾಗ್ತದೆ. ಆದ್ರೆ ಸದ್ಯಕ್ಕೆ ನಾನು ಈಗ ಗುರುಗಳು ಏನು ಹೇಳಿದ್ದಾರೋ ಅದನ್ನು 100% ಒಪ್ಪಿಕೊಂಡು ನಾನು ಭಕ್ತಿಯನ್ನ ಮಾಡ್ತೇನೆ. ನಾನು ಯಾವತ್ತೂ ಕೂಡ ಭಕ್ತಿ ಕಾರ್ಯದಿಂದ, ಭಕ್ತಿ ಸೇವೆಯಿಂದ ದೂರ ಸರಿಯುವುದಿಲ್ಲ. ಯಾವಾಗಲೂ ಕೂಡ ನಾನು ಭಗವಂತನ ಭಕ್ತಿಯನ್ನು ಮಾಡ್ತೇನೆ ಅಂತ ಹೇಳಿ ಆ ವ್ಯಕ್ತಿ ದೃಢವಾದಂತಹ ಒಂದು ಸಂಕಲ್ಪವನ್ನ ಮಾಡಿರ್ತಾನೆ ಆ ವೈದಿ ಭಕ್ತಿಯಲ್ಲಿ. ವೈದಿ ಭಕ್ತಿಗೆ ಕೆಲವೊಂದು ಉದಾಹರಣೆಗಳನ್ನ ಏನು ಹೇಳ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತೆ ಅಭಯಂ. ಓ ಡಿಸೆಂಡೆಂಟ್ ಆಫ್ ಕಿಂಗ್ ಭರತ ಮಹಾರಾಜನ ಒಂದು ವಂಶದಲ್ಲಿ ಹುಟ್ಟಿದವನೇ ಅಂದ್ರೆ ಭಾರತ ಅಂತ ಕರೆಯುವಂಥದ್ದು. ಒನ್ ಹೂ ಡಿಸೈರ್ಸ್ ಟು ಬಿ ಫ್ರೀ ಫ್ರಮ್ ಆಲ್ ಮಿಸರೀಸ್, ಯಾರಿಗೆ ಜೀವನದ ಎಲ್ಲಾ ಕಷ್ಟಗಳಿಂದ ದೂರ ಆಗಬೇಕು ಅಂತೇಳಿ ಮನಸ್ಸಿದೆಯೋ, ಮಸ್ಟ್ ಹಿಯರ್ ಅಬೌಟ್, ಗ್ಲೋರಿಫೈ ಅಂಡ್ ಆಲ್ಸೋ ರಿಮೆಂಬರ್. ಶ್ರವಣ, ಕೀರ್ತನ ಮತ್ತು ಸ್ಮರಣ, ಈ ಮೂರು, ಶ್ರೋತವ್ಯ, ಕೀರ್ತಿತವ್ಯಶ್ಚ, ಸ್ಮರ್ತವ್ಯಶ್ಚ. ಯಾರ ಬಗ್ಗೆ? ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಭಗವಾನ್ ಶ್ರೀಕೃಷ್ಣನ ಕುರಿತಾಗಿ. ಹೂ ಇಸ್ ದ ಸೂಪರ್ ಸೋಲ್, ಅವನು ನಮ್ಮೆಲ್ಲರ ಪರಮಾತ್ಮನಾಗಿದ್ದಾನೆ. ಕಂಟ್ರೋಲರ್, ಅವನು ಎಲ್ಲವನ್ನು ಕೂಡ ನಿಯಂತ್ರಿಸುವವನಾಗಿದ್ದಾನೆ ಮತ್ತು ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ಹರಿ, ನಮ್ಮ ಎಲ್ಲ ಕಷ್ಟಗಳಿಂದ ನಮ್ಮನ್ನು ರಕ್ಷಿಸುವಂತಹವನು ಹರಿ ಅಂತ ಹೇಳಿ. ಹರತಿ, ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾನೆ. ಅಂತಹ ಭಗವಂತನ ನಾವು ಪ್ರಾರ್ಥಿಸಬೇಕು ಅಥವಾ ಪೂಜಿಸಬೇಕು. ಶುಭದೇವ ಗೋಸ್ವಾಮಿಗಳು ಮಹಾರಾಜ ಪರೀಕ್ಷಿತನಿಗೆ ಹೇಳುವಂತಹದ್ದು. ಸ್ಮರ್ತವ್ಯ ಸತತಂ ವಿಷ್ಣೋರ್ ವಿಸ್ಮರ್ತವ್ಯೋ ನ ಜಾತು ಚೇತ್ ಸರ್ವೇ ವಿಧಿ ನಿಷೇಧಾಸ್ಯೋರ್ ಏತಯೋರೇವ ಕಿಂಕರಃ. One should always remember Vishnu. Smartavya satatam Vishnu and never forget him. Vismartavya na jatu chit. All injunctions and prohibitions, ಅಂದ್ರೆ ವಿಧಿ ಮತ್ತೆ ನಿಷೇಧ, are dependent on these two principles. ಈ ಏತಯೋರೇವ ಕಿಂಕರಃ, ಇದರ ಎಲ್ಲ ವಿಧಿ ನಿಷೇಧಗಳು ಕೂಡ ಈ ಒಂದು ತತ್ವದ ಒಂದು ಸೇವೆಯನ್ನ ಮಾಡುವಂತಹವರು ಕಿಂಕರ ಅಂತ ಹೇಳ್ತಾರೆ. ಭಗವಂತನಲ್ಲಿ ಭಗವಂತನಲ್ಲಿ ಮನಸ್ಸನ್ನ ನೆಡಲಿಕ್ಕೆ ಅಥವಾ ತೊಡಗಿಸ್ಲಿಕ್ಕೆ ಸಹಾಯ ಮಾಡುವುದರಲ್ಲಿ ಎಲ್ಲರೂ ಕೂಡ ಎಲ್ಲ ಒಂದು ವೇದಗಳು, ಪುರಾಣಗಳು, ಇತಿಹಾಸ ಎಲ್ಲವೂ ಕೂಡ ನಿರತವಾಗಿದೆ. ಅದರ ಅರ್ಥ, ನಾವು ತುಂಬಾ ಭಕ್ತಿಯನ್ನ ಮಾಡ್ತೇವೆ ಅಥವಾ ತುಂಬಾ ಭಗವಂತನ ಸೇವೆಯನ್ನ ಮಾಡಿಯೂ ಕೂಡ ನಾವು ಈ ಭಗವಂತನನ್ನ ನೆನೆಯುವುದನ್ನ ಬಿಟ್ಟು ಬಿಟ್ರೆ ಅಥವಾ ಅಹಂಕಾರದಿಂದ ನಾನು ಮೆರೆದಾಡಿದ್ರೆ, ಭಗವಂತನನ್ನ ಮರೆತು ಜೀವನವನ್ನ ನಡೆಸಿದ್ರೆ ಅದನ್ನ ಭಕ್ತಿ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಿಜವಾದ ಭಕ್ತಿ ಅಂತ ಹೇಳಿದ್ರೆ ನಿತ್ಯವೂ ಕೂಡ ಭಗವಂತನನ್ನ ನೆನೆಯುವಂತ. ಈಗ ಈ ವೈದಿ ಭಕ್ತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೋಸ್ಕರ ಈ ಸಮಾಜವನ್ನ ನಿರ್ಮಿಸಿದ್ದಾರೆ. ಸಮಾಜ, ನಮ್ಮ ಈ ವೈದಿಕ ಸಮಾಜ ಅಥವಾ ಈ ಒಂದು ಸನಾತನ ಧರ್ಮವನ್ನ, ವರ್ಣಾಶ್ರಮ ಧರ್ಮವನ್ನ ಯಾವ ರೀತಿಯಾಗಿ ರೂಪಿಸಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮನುಷ್ಯ ಜನ್ಮವನ್ನ ಪಡೆದು ಅನೇಕ ಸಂಸ್ಕಾರಗಳನ್ನ ಪಡೆದು ಜೀವನದಲ್ಲಿ ತಾನು ಒಂದು ಉತ್ತಮ ರೀತಿಯಲ್ಲಿ ಜೀವನವನ್ನ ನಡೆಸಿದ್ದಾನೆ ಅಂತ ಹೇಳಿದ್ರೆ, ಅವನು ಕೊನೆಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗಬೇಕು. ಅಥವಾ ಕನಿಷ್ಠ ಪಕ್ಷ ಅವನು ತನ್ನ ಆಧ್ಯಾತ್ಮಿಕ ಒಂದು ಸ್ಥಿತಿಯನ್ನ ಉತ್ತಮಪಡಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಈ ಸಮಾಜದಲ್ಲಿ ಮಾಡಿದ್ದಾರೆ. ಅದನ್ನೇ ವರ್ಣಾಶ್ರಮ ಧರ್ಮ ಅಂತ ಹೇಳಿ ಕರೆದಿದ್ದಾರೆ. The principle of always remembering Krishna is applicable to every varna and ashrama. ಈ ಎಲ್ಲಾ ವರ್ಣ ಮತ್ತು ಆಶ್ರಮಗಳ ಒಂದು ವಿಂಗಡಣೆಯನ್ನ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಹರಿತೋಷಣಂ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂತೆ ಇದನ್ನ ಮಾಡಿದ್ದಾರೆ. ಶ್ರೀಮದ್ ಭಾಗವತದ
11ನೇ ಸ್ಕಂದದ 5ನೇ ಅಧ್ಯಾಯದ 2 ಮತ್ತೆ 3ನೇ ಶ್ಲೋಕದಲ್ಲಿ ಇಲ್ಲಿ ಹೇಳಿದ್ದಾರೆ. The four varnas and ashramas came from the universal form of the Lord, and if they do not worship the Lord, they will fall down. ಈ ವರ್ಣಾಶ್ರಮವನ್ನ ಭಗವಂತನೇ ಸೃಷ್ಟಿ ಮಾಡಿರುವಂತಹದ್ದು, ಮತ್ತು ಈ ವರ್ಣಾಶ್ರಮವನ್ನ ನಾವು ಭಗವಂತನನ್ನ ಮರೆತು ನಾನು ವರ್ಣಾಶ್ರಮ ಮಾಡ್ತೇನೆ ಅಂತ ಹೇಳಿದ್ರೆ ಅಥವಾ ವರ್ಣಾಶ್ರಮವನ್ನು ಆಚರಿಸ್ತೇನೆ ಅಂತ ಹೇಳಿದ್ರೆ ಅದು ಅದರಲ್ಲಿ ನಾವು ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ವರ್ಣಾಶ್ರಮ ಧರ್ಮದ ಒಂದು ಪಾಲನೆ ಏನಿದೆ ಅದು ಭಗವಂತನ ಸೇವೆಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳಿಕ್ಕೆ ಸಹಾಯ ಮಾಡುವಂತೆ ಇರಬೇಕು. 4 ವರ್ಣಗಳ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಕಲಿತಿದ್ದೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ, ಈ 4 ವರ್ಣಗಳಲ್ಲಿ ಜನರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ. ಬ್ರಾಹ್ಮಣರು ಪಠಣ ಪಾಠನ, ಯಜನ ಯಾಜನ, ದಾನ ಪ್ರತಿಗ್ರಹಣ, ಅಂದ್ರೆ ತಾವು ಅಭ್ಯಾಸ ಮಾಡ್ತಾರೆ, ಈ ಗ್ರಂಥಗಳನ್ನ ಅಥವಾ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ, ಮತ್ತೆ ಇತರರಿಗೆ ಅದನ್ನ ಕಲಿಸ್ತಾರೆ. ಪಠಣ ಪಾಠಣ. ಯಜನ ಯಾಜನ, ತಾವು ಯಜ್ಞವನ್ನ ಮಾಡ್ತಾರೆ, ಇತರರಿಂದ ಯಜ್ಞವನ್ನ ಮಾಡಿಸ್ತಾರೆ. ದಾನ ಪ್ರತಿಗ್ರಹಣ, ಇತರರಿಗೆ ಅವರು ದಾನವನ್ನ ಕೊಡ್ತಾರೆ ಮತ್ತು ತಾವು ದಾನವನ್ನ ಸ್ವೀಕರಿಸ್ತಾರೆ. ಇದಿಷ್ಟು ಕೂಡ ಬ್ರಾಹ್ಮಣರಿಗೆ ಹೇಳಿರುವಂತಹದ್ದು. ರೀಚ್ ಆನ್ ದ ಬಿಹಾಫ್ ಆಫ್ ದ ಲಾರ್ಡ್, ಜನರಿಗೆ ಭಕ್ತಿಯನ್ನ ತಿಳಿಸುವಂತಹದ್ದು. ಈಟ್ ಆನ್ ದ ಬಿಹಾಫ್ ಆಫ್ ದ ಲಾರ್ಡ್, ಬ್ರಾಹ್ಮಣ ಭೋಜನ ಅಂತ ಹೇಳ್ತೇವೆ ನಾವು. ಬ್ರಾಹ್ಮಣನಿಗೆ ಊಟವನ್ನ ಕೊಟ್ರೆ ಅದು ಭಗವಂತನಿಗೆ ಸಲ್ಲುತ್ತದೆ. ಯಾಕಂದ್ರೆ ಭಗವಂತ ಬ್ರಾಹ್ಮಣರ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತ ಬ್ರಾಹ್ಮಣರ ಅಥವಾ ಯಾರು ಇಲ್ಲಿ ಹುಟ್ಟಿನಿಂದ ಹೇಳುವಂತಲ್ಲ, ನಿಜವಾದಂತಹ ಬ್ರಾಹ್ಮಣ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಬಗ್ಗೆ ಹೇಳುವಂಥದ್ದು. ಅವರ ಮೂಲಕ ಎಲ್ಲವನ್ನು ಕೂಡ ಸ್ವೀಕರಿಸ್ತಾನೆ. ಅಥವಾ ಗೋವಿನ ಮೂಲಕ, ಗೋ ಬ್ರಾಹ್ಮಣ ಹಿತಾಯ ಚ, ಗೋ ಮತ್ತೆ ಬ್ರಾಹ್ಮಣರಿಗೆ ಹಿತವನ್ನ ಉಂಟು ಮಾಡುವಂತಹ ಭಗವಂತ. ಕ್ಷತ್ರಿಯರ ಕಾರ್ಯ ಏನು? ದೇಶದ ರಕ್ಷಣೆ, ಜನರನ್ನ ರಕ್ಷಣೆ ಮಾಡುವಂತಹದ್ದು. ಕೇವಲ ಶರೀರದ ರಕ್ಷಣೆ ಮಾತ್ರ ಅಲ್ಲ, ಒಂದು ದೇಶದಲ್ಲಿ ಜನರೆಲ್ಲರೂ ಕೂಡ ಭಗವಂತನ ಭಕ್ತಿಯಲ್ಲಿ ತೊಡಗಿದ್ದಾರೆ, ಅವರೆಲ್ಲರೂ ಒಂದು ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಪ್ರಯತ್ನ ಮಾಡುವಂತಹ ಒಂದು ಉತ್ತಮವಾದಂತಹ ಸ್ಥಿತಿಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುವಂತಹದ್ದು ಕೂಡ ಕ್ಷತ್ರಿಯರ ಒಂದು ಅವರ ಕೆಲಸ ಆಗಿದೆ. ಯಾಕಂದ್ರೆ ಕ್ಷತ್ರಿಯರು ಈಗಿನ ನಾವು ನೋಡಿದ್ರೆ ದೇಶದ ರಕ್ಷಣೆ, ದೇಶದ ಗಡಿಯನ್ನ ರಕ್ಷಣೆ ಪಾಲಿಸ್ತಾರೆ. ಹಾಗೆ ಎಲ್ಲಾ ಜನರಿಗೂ ಕೂಡ ಭಕ್ತಿಯನ್ನ ಮಾಡ್ಲಿಕ್ಕೆ ಏನೆಲ್ಲ ಒಂದು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಡುವಂತಹದ್ದು ಕೂಡ ಈ ಕ್ಷತ್ರಿಯರ ಒಂದು ಕಾರ್ಯವೇ ಆಗಿದೆ. ವೈಶ್ಯರು ಏನ್ ಮಾಡ್ತಾರೆ? ಕೌ ಪ್ರೊಟೆಕ್ಷನ್, ಅಂದ್ರೆ ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ ಮಾಡಬೇಕು, ಗೋವುಗಳನ್ನ ರಕ್ಷಿಸಬೇಕು, ಆಮೇಲೆ ಅವರು ವಾಣಿಜ್ಯ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೊನೆಗೆ ಶೂದ್ರರು, ಇಲ್ಲಿ ಶೂದ್ರರು ಅಂತ ಹೇಳಿದ್ರೆ ಮತ್ತೆ ಒಂದು ಹುಟ್ಟಿನಿಂದ ಬರುವಂತದ್ದಲ್ಲ. ಶೂದ್ರರು ಅಂತ ಹೇಳಿದ್ರೆ ಯಾರು ಶೂದ್ರ ರೀತಿಯಾದಂತಹ ಒಂದು ಗುಣಗಳನ್ನ ಬೆಳೆಸಿಕೊಂಡಿದ್ದಾರೋ ಅವರೆಲ್ಲರನ್ನು ಶೂದ್ರರು ಅಂತಲೇ ಕರೆಯುವಂಥದ್ದು. ಈ ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯರನ್ನು ಯಾರು ಸೇವೆ ಮಾಡ್ತಾರೋ, ಅವರಿಗೆ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರು ಈ ಶೂದ್ರರು ಅಂತ ಹೇಳಿ ಅವರನ್ನ ನಾವು ಕರೀತೇವೆ. ಶರೀರದ ಒಂದು ಶಕ್ತಿಯನ್ನ ಇತರರ ಸೇವೆಗಾಗಿ ಬಳಸಿಕೊಳ್ಳುವಂತಹವರು ಶೂದ್ರರು. ಈ ರೀತಿ 4 ವರ್ಣಗಳ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಆದ್ರೆ ಕಲಿಯುಗದಲ್ಲಿ ಏನಾಗ್ತಾ ಇದೆ? When there is no such cooperation between the varnas, the members of the society will fall down. That is the present position in the Kaliyuga. Nobody is doing his duty and everyone is simply puffed up by calling himself a Brahmana or a Kshatriya. But actually such people are without status. They are out of touch with the Supreme Lord. ಕಲಿಯುಗದಲ್ಲಿ ಏನಾಗ್ತಾ ಇದೆ? ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ವರ್ಣ ಆಶ್ರಮ ಅಂತ ಹೇಳಿದ್ರೆ ಕೇವಲ ಜಾತಿ ಪದ್ಧತಿಯ ರೀತಿಯ ಒಂದು ರೂಪವನ್ನ ಅದು ಈಗ ಪಡೆದಿದೆ. ಅವ್ರು ಯಾರು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಿಲ್ಲ. ಕೇವಲ ಈ ಕುಲ ಗೋತ್ರಗಳನ್ನೆಲ್ಲ ನಾವು ಎಲ್ಲಿ ಸುಮ್ನೆ ನಮ್ಮ ಹೆಸರಿಗೋಸ್ಕರ ಉಪಯೋಗಿಸ್ಕೊಳ್ತೇವೆ. ನಮ್ಮ ತಂದೆ ಹೀಗೆ, ನಮ್ಮ ತಾತ ಹೀಗೆ ಇದ್ರು, ಅವ್ರ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು, ನಮ್ದು ಕುಲ ಕಸುಬು ಇದು ಈ ರೀತಿ ಇದೆ ಅಷ್ಟೇ ವಿನಃ ಭಕ್ತಿಗೆ ಇದನ್ನ ತರಲಿಕ್ಕೆ ಅದು ಸಹಾಯವನ್ನ ಮಾಡ್ತಾ ಇಲ್ಲ. ಜನರು ಸುಮ್ನೆ ಅವರನ್ನ ಅವರು ಬ್ರಾಹ್ಮಣ ಅಂತ ಕರೀತಾರೆ, ಕ್ಷತ್ರಿಯ ಅಂತ ಕರೀತಾರೆ, ಆದ್ರೆ ಆ ಗುಣಗಳು ಅವರಲ್ಲಿ ಕಾಣುವುದಿಲ್ಲ ಅಂತ ಹೇಳಿ ಇಲ್ಲಿ
ಕಲಿಯುಗದ ಒಂದು ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ದಾರೆ. If the whole society performs its respective duties and remains in Krishna consciousness, there is no doubt that all of its members will live very peacefully and happily. The whole world will be turned into Vaikuntha. ಯುಧಿಷ್ಠಿರ ಮಹಾರಾಜ ಈ ಮಹಾಭಾರತ ಯುದ್ಧದ ನಂತರ ಇಡೀ ಪ್ರಪಂಚವನ್ನ ವೈಕುಂಠದ ರೀತಿಯಲ್ಲಿ ಮಾರ್ಪಾಡು ಮಾಡ್ತಾರೆ. ಸಮಾಜದಲ್ಲಿ ಜನರು ತಮ್ಮ ತಮ್ಮ ಕರ್ತವ್ಯಗಳನ್ನ ಅವರು ನಿಭಾಯಿಸ್ತಾ ಭಗವಂತನ ಸೇವೆಯನ್ನ, ಭಕ್ತಿ ಸೇವೆಯನ್ನ, ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ತಾ ಹೋದ ಹಾಗೆ ಇಲ್ಲಿ ಇದೇ ವೈಕುಂಠವಾಗ್ತದೆ. ಅಲ್ಲಿ ಏನು ವೈಕುಂಠ ಇದೆಯೋ ಆ ವೈಕುಂಠಕ್ಕೂ ಈ ಭೂಮಿಗೂ ಇಲ್ಲಿಗೂ ಕೂಡ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಅದಕ್ಕೆ ನಾವು ಈ ಧಾಮಗಳನ್ನ ವೈಕುಂಠ ಅಂತಲೇ ಕರಿತೇವೆ. ನಾವು ತಿರುಪತಿ ಇರ್ಬೋದು, ಶ್ರೀರಂಗಂ ಇರ್ಬೋದು, ವೃಂದಾವನ ಇರ್ಬೋದು, ಮಾಯಾಪುರ ಇರ್ಬೋದು, ಇದು ಕೂಡ ಆ ಭಗವಂತನ ಧಾಮಕ್ಕೂ ಅಲ್ಲಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅಲ್ಲಿ ವೈಕುಂಠದಲ್ಲಿ ಏನು ನಡೀತಾ ಇದೆಯೋ ಅದೇ ಇಲ್ಲಿ ಕೂಡ ನಡೆಯುವಂತದ್ದು. ಭಗವಂತನ ಸೇವೆ ಇಲ್ಲಿ ಕೂಡ ನಡೀತಾ ಇದೆ. ಈ ರೀತಿ ಭಗವಂತನ ಭಕ್ತಿಯನ್ನ ನಾವು ಪ್ರಚಾರ ಮಾಡೋದ್ರಿಂದ, ಜನರು ಹೆಚ್ಚು ಹೆಚ್ಚು ಭಕ್ತಿಗೆ ಬರುವುದರಿಂದ ಭೂಮಿಯ ಮೇಲೆ ನಾವು ವೈಕುಂಠವನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಮುಂದಿನ ಭಾಗವನ್ನ ನಾಳಿನ ದಿವಸ 7 ಗಂಟೆಗೆ ಮತ್ತೆ ನಾವು ಮುಂದುವರಿಸೋಣ. ಪ್ರಶ್ನೆಗಳಿದ್ದವರು ಪ್ರಶ್ನೆಯನ್ನ ಕೇಳಬಹುದು, ಕೈ ಮೇಲೆತ್ತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.